ಬೇಕು. ಇದಕ್ಕಿಂತ ದೊಡ್ಡದು ಎಂಥದ್ದು? ಅನುಗೀತೆ ಅಂತ ಒಂದುಂಟು, ಆಸಕ್ತರು ಓದಿ. ಭಗವದ್ಗೀತೆಗಿಂತಲೂ ಕೆಲವು ವಿಷಯಗಳು ಶ್ರೇಷ್ಠವಾಗಿದೆ. ಅನುಗೀತೆ ಮತ್ತು ಕ್ಷೇಮೇಂದ್ರನ ಭಗವದ್ಗೀತೆಯ ಸಂಗ್ರಹ. ಕ್ಷೇಮೇಂದ್ರ ಭಾರತ ಮಂಜರಿಯಲ್ಲಿ ಇಡೀ ಭಗವದ್ಗೀತೆ 18 ಅಧ್ಯಾಯಗಳನ್ನು ಮತ್ತಷ್ಟು ಸಣ್ಣದು ಮಾಡಿದಾನೆ. ಗೀತೆ ಬ್ರೀಫ್ ಸಣ್ಣದು ಮಾಡಿ ಒತ್ತಿ 700 ಶ್ಲೋಕದಲ್ಲಿ ಆಟಮಿಕ್ ಪವರ್ನ ಹಾಗೆ ಒಟ್ಟಿಟ್ಟಿದ್ದಾನೆ ಶ್ರೀಕೃಷ್ಣ. ಅದನ್ನು ಸಣ್ಣದು ಮಾಡಿದ್ದಾನೆ ಕ್ಷೇಮೇಂದ್ರ. ಅನುಗೀತೆಯಲ್ಲಿ ಒಂದು ಮಾತು ಬರ್ತದೆ, ಯಾರ್ಯಾರು ಹೇಗೆ ಹೇಗೆ ಅಂತ. ಅಗ್ನಿರ್ದೇವೋ ದ್ವಿಜಾತಿನ, ವೈದಿಕರಿಗೆ ಅಗ್ನಿಯೇ ದೇವರು, ಅಗ್ನಿಯ ಮೂಲಕ ಕೊಡುದವರು. ಯೋಗಿನಾಂ ಹೃದಯ ಹರಿ, ಯೋಗಿಗಳಿಗೆ ಹೃದಯದಲ್ಲಿ ಹರಿ ಇದ್ದಾನೆ, ಹೃದಯ ಹರಹ. ಪ್ರತಿಮಾ ಸ್ವಲ್ಪ ಬುದ್ಧಿನಾಂ, ನಮ್ಮ ನಿಮ್ಮಂಥವರಿಗೆ ಪ್ರತಿಮೆ ಬೇಕು. ವಿಗ್ರಹ, ಕಲ್ಲು, ಲಿಂಗ, ಉದ್ಭವ, ಅರ್ಧಚಂದ್ರ, 786 ಕ್ರಾಸು ಎಂಥದ್ದಾಗ್ತದೆ ಅದೆಲ್ಲ ಮೂರ್ತಿ ಪೂಜೆ. ದಿಕ್ ಪೂಜೆ, ಒಂದು ಕಡೆ ತಿರುಗಿ ಪೂಜೆ ಮಾಡೋದು. ಪ್ರತಿಮಾ ಸ್ವಲ್ಪ ಬುದ್ಧಿನ, ಸರ್ವತ್ರ ಸಮದರ್ಶಿನ. ಕಲ್ಲು ದೇವರು, ಮಣ್ಣು ದೇವರು, ಕಾಯಿ ಮತ್ತು ಎಲೆ ಮೇಲೆ ಅಕ್ಕಿ ಇಟ್ಟು ತೆಂಗಿನಕಾಯಿ ಇಟ್ಟರೆ ಸ್ವಸ್ತಿಕ. ಇಲ್ಲೇ ಉಂಟಲ್ಲ. ಬೆಳ್ತಿಗೆ ಸಿಕ್ಕದಿದ್ದರೆ ದಾಕ್ಷಿಣ್ಯ ಮಾಡಬೇಡಿ, ಕುಚ್ಚಿಗೆ ಆಗ್ತದೆ. ಕುಚ್ಚಿಗೆ ದೇವರಿದ್ದಾನೆ ನಮ್ಮಲ್ಲಿ, ಬೆಳ್ತಿಗೆ ದೇವರು ಇದ್ದಾನೆ. ತುಂಬ ರಾಂಗ್ ಇನ್ಫಾರ್ಮೇಷನ್ ಉಂಟು ನಮ್ಮಲ್ಲಿ. ಮಾಂಸಾಹಾರ ನಿಷಿದ್ಧ ಅಂತ. ಹಿಂದೂ ಧರ್ಮದ ಸರ್ವತ್ರ ಮಾಂಸಾಹಾರ ನಿಷಿದ್ಧ ಅಲ್ಲ. 90% ಆರ್ ನಾನ್ ವೆಜಿಟೇರಿಯನ್ಸ್. ತಪ್ಪೇನಿಲ್ಲ. ಆ ದಿವಸ ಬೇಕಾದರೆ ನಿಮಗೆ ಭಾವನೆಯ ಪಾವಿತ್ರ್ಯಕ್ಕೆ ಕಷ್ಟ ಆಗುವುದಾದರೆ ಬಿಟ್ಟು ಬಿಡಿ ಅಷ್ಟೇ. ಗೀತೆ ಒಂದು ಶ್ಲೋಕ ಗೀತೆ ಎಲ್ಲವನ್ನೂ ಸಾರಾಂಶವಾಗಿ ಹೇಳುತ್ತದೆ. ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮಗಳನ್ನು ತ್ಯಜಿಸಿ ಅಲ್ಲ, ನಿನ್ನ ಎಲ್ಲ ಸ್ವಭಾವಗಳನ್ನು, ಕೋಪ, ಹಠ ಇದನ್ನೆಲ್ಲ ಬಿಟ್ಟು ಮಾಮೇಕಂ ಶರಣಂ ವ್ರಜ ಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಿ. ಬೇಸರ ಮಾಡಬೇಡ. ಇಷ್ಟವರೆಗೆ ತಪ್ಪಿದ್ದಿ, ಕಳ್ಳನೋ ಸುಳ್ಳನೋ ದರೋಡೆಕಾರನೋ, ಎವರಿಬಡಿ ಹ್ಯಾಸ್ ಎ ಚಾನ್ಸ್. ಬೈಬಲ್ ಹೇಳ್ತದೆ. ಇನ್ನು ಮುಂದೆ ನೋಡಿ, ಒಂದು ಗಿಡವನ್ನು ಎತ್ತಿದ್ದೇನೆ ಅಂತ ಯೇಸು ಕ್ರಿಸ್ತರು ಗಿಡ ಎತ್ತುತ್ತಾರೆ ಮತ್ತು ನಡ್ತಾರೆ. ಮರುದಿವಸಕ್ಕೆ ಅದು ಚಿಗುರುತ್ತದೆ. ಸತ್ತವನಿಗೂ ಪುನರುಜ್ಜೀವನ ಇದೆ. ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪಾಪಿಗೊಂದು ಭವಿಷ್ಯ ಇದೆ, ಸಂತನಿಗೂ ಮರೆಯ ಕೆಲವು ಸತ್ಯಗಳು ಇದೆ. ಎಲ್ಲರಿಗೂ ಉದ್ಧಾರದ ದಾರಿ ಇದೆ. ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೋದು. ಬಾದರಿ ಸ್ಮೃತಿ ಹೇಳ್ತದೆ, ಯಾವ ವರ್ಣದವನೇ ಆಗಲಿ, ನಿನಗೆ ಸಂಧ್ಯಾ ವಂದನೆ ವೇದ ಮಾಡಬೇಕು ಅಂತ ಉಂಟಾ, ಜನಿವಾರ ಹಾಕ್ಕೊಂಡು ಮಾಡು, ಉಳಿದವರಿಗೆ ಉಪದ್ರ ಕೊಡಬೇಡ ಅಷ್ಟೇ. ಈಗ ನಾನು ಭಾಷಣದಲ್ಲಿ ಕೊಟ್ಟ ಹಾಗೆ ಮಾಡಬಾರ್ದು. ಯತಃ ಪ್ರವೃತ್ತಿರ್ಭೂತಾನಂ, ಇದಕ್ಕಿಂತ ದೊಡ್ಡದು ನನಗೆ ಸಿಕ್ಕಲಿಲ್ಲ. ಗೀತೆಯ ಕೊನೆ 18ನೇ ಅಧ್ಯಾಯದ 20ನೇ ಶ್ಲೋಕವೇನು. ಯತಃ ಪ್ರವೃತ್ತಿರ್ಭೂತಾನಾಂ, ಭೂತಗಳು ಅಂದರೆ ಹುಟ್ಟಿದ್ದು, ಕಲ್ಲು, ಮಣ್ಣು, ನೆಲ, ಆಕಾಶ, ಭೂಮಿ, ಹ್ಯಾಟ್ ಆ್ಯಂಡ್ ಕ್ಯಾಟ್ ಆ್ಯಂಡ್ ಬ್ಯಾಟ್ ಆ್ಯಂಡ್ ರ್ಯಾಟ್ ಎಲ್ಲ. ಏನ ಸರ್ವಮಿದಂ ತತಂ, ಯಾವುದು ಇದರಿಂದ ತುಂಬಿದೆಯೋ, ಯಾವನಿಂದ ಅಲ್ಲ ಯಾವುದರಿಂದ, ಬ್ರಹ್ಮವೂ ಬ್ರಹ್ಮನೂ ಅಲ್ಲ. ಭಜಗೋವಿಂದಂ ಮೂಢಮತೆ. ಮೂಢಮತಿಯೇ ಅಲ್ಲ ಭಜಗೋವಿಂದ ಮಾಡಬೇಕಾದ್ದು, ಮೂಢಮತಿಗೆ ಮೊದಲು ಬೇಕು. ಯತ ಪ್ರವೃತ್ತಿರ್ಭೂತಾನ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ. ತನ್ನ ಕರ್ಮದಿಂದ. ಪೂಜೆಗೆ ಕೂತ ಡಾಕ್ಟ್ರ್ ಹೇಳಬಾರದು ಪೂಜೆ ಮಾಡಿ ಆಪರೇಷನ್ಗೆ ಬರ್ತೇನೆ ಅಂತ. ಇಲ್ಲ, ಅವನು ಕೂಡಲೇ ಓಡಬೇಕು. ಅದೇ ಪೂಜೆ ಅವನಿಗೆ. ಪೂಜಾ ಭಂಗ ಇಲ್ಲ ಅಲ್ಲಿ. ಆಮೇಲೆ ಪೂಜೆ ಮಾಡದಿದ್ದರೂ ಆಗ್ತದೆ. ದಕ್ಷ ಕೂತ ಹಾಗೆ ಮಗಳು ಬಂದಳು ಅಂತ, ಇಲ್ಲ ನನ್ನದು ಪೂಜೆ ಆಗಲಿಲ್ಲ ಅಂತ. ಮಗು ಬಾವಿಗೆ ಬಿದ್ದಾಗ ನನ್ನದು ಮಂಗಳಾರತಿ ಮಾಡಿ ಬರ್ತೇನೆ ಅಂತ ಹೇಳ್ತೇವೆ ನಾವು. ಇಲ್ಲ, ಆರತಿ ಬಿಸಾಡ್ತೇವೆ, ಬಾವಿಗೆ ಹಾರ್ತೇವೆ. ಸ್ವಕರ್ಮಣ ತಮಭ್ಯರ್ಚ, ನಮ್ಮ ಕೆಲಸದಿಂದ ಯಾರು ಮಾಡ್ತಾರೋ ಸಿದ್ಧಿಂ ವಿಂದತಿ ಮಾನವ. ಅಂತ ಸಿದ್ಧ ಪುರುಷರು ನಾವಾಗಲಿಕ್ಕೆ ಸಾಧ್ಯವೋ? ಎಲ್ಲರಿಗೆ ಸಾಧ್ಯ ಇಲ್ಲ ಗೊತ್ತು, ನನಗೆ ಹೇಳ್ತಾ ಇರುವ ನನಗೂ ಅಲ್ಲ.
ಆ ದಾರಿಯಲ್ಲಿ ಒಂದು ಹೆಜ್ಜೆ ಕ್ರಮಿಸಬಹುದು, ಮುಂದೆ ಹೋಗಬಹುದು, ಲೋಕಕ್ಕೊಂದು ಉಪಕಾರ ಮಾಡಬಹುದು ಅಂತ ಭಗವಾನ್ ಬುದ್ಧ ಹೇಳಿದ. ಎಲ್ಲರೂ ಮಾಡಬಹುದಾದ ಸಮಾಜ ಸೇವೆ ವಾಟ್? ಎಲ್ಲರೂ ಮಾಡ್ಬೋದು. ಎಂಥದ್ದು ಮಾಡೋದು? ನನಗೆಂಥದ್ದು ಗೊತ್ತಿಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಸಮಾಜ ಸೇವೆಯ ಕಲ್ಪನೆ ಇಲ್ಲ. ಉಪದ್ರ ಕೊಡದಿರುವುದು ಅದು ದೊಡ್ಡ ಉಪಕಾರ ಲೋಕಕ್ಕೆ. ಆ ಎಡ್ಡೆ ಜನ ಎಂಚ ರಗಳೆಲ್ಲ ಜಾನತೆಗಾರ, ಅದೊಂದು ಉಪಕಾರವೇ. ಹಾಗೆ ಎಲ್ಲರೂ ಇರಬಾರ್ದು, ಕೆಲವರು ಹಾಗಿರಬೇಕು. ಅಂಥದ್ದೇ ಇನ್ನೊಂದು ಉಪಕಾರ ಉಂಟು. ಈಗ ನಾನು ಮಾಡ್ತೇನೆ ಅದನ್ನು, ಭಾಷಣವನ್ನು ನಿಲ್ಲಿಸುವುದು, ಲೋಕಕ್ಕೆ ಉಪಕಾರ ಮಾಡುವುದು, ಭಾಷಣ ಕೈದು ಮಾಡುವುದು. ದುರ್ಗೆ ನಮ್ಮನ್ನು ಅನುಗ್ರಹಿಸಲಿ. ನವದುರ್ಗೆ ನಮ್ಮ ಹೃದಯದಲ್ಲಿದ್ದಾಳೆ. ನವದುರ್ಗೆ ಅವಳು ನಿತ್ಯ ನಿತ್ಯ ಹೊಸತಾಗ್ತಾಳೆ. 9 ರೂಪ ಅಲ್ಲ, ಅನಂತ ರೂಪಿಯಾಗಿದ್ದಾಳೆ. ವಿನೋದಕ್ಕಾಗಿ ನಾನು ಯಾವಾಗಲೂ ಹೇಳುವ ಮಾತು, ನವದುರ್ಗೆಯನ್ನು ಹುಡುಕಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ನಮ್ಮ ಮನೆಯಲ್ಲೇ ಬೆಳಗಿನ ಸಂಜೆವರೆಗೆ ಕೂತ್ರೆ ಒಬ್ಬಳಲ್ಲೇ 9 ರೂಪ ಉಂಟು, ಅಲ್ಲ ಹೆಚ್ಚುಂಟು. ತಾಯಿ, ಮಗಳು, ಮೊಮ್ಮಗಳು ಇದ್ದರೆ ಮತ್ತೆ ಕೇಳುವುದೇ ಬೇಡ. ನನ್ನ ಮನೆಯಲ್ಲೇ ನಾನು ದುರ್ಗಾ ದರ್ಶನ ಮಾಡಿದ್ದೇನೆ. ಹಾಗಾಗಿ ಸ್ವಲ್ಪ ವರ್ಷ ನಾನು ಸರವೂರು ಜಾತ್ರೆಗೆ ಬರಲಿಲ್ಲ, ಯಾಕಂದ್ರೆ ಮನೆಯಲ್ಲಿ ಉಂಟಲ್ಲ ನವದುರ್ಗೆ. ಬಟ್ಟೆ ಹಿಡ್ಕೊಂಡು ಕೋಪ ಬಂದು ಅಡುಗೆ ಮಾಡಿದರೆ ರುಚಿ ಹೆಚ್ಚು, ಉಪ್ಪು ಮೆಣಸೆಲ್ಲ ತೆಗೆದು ಬಿಸಾಡೋದು. ಇಗೊಳ್ಳಿ, ಆಹಾ ವಂಡರ್ಫುಲ್. ಅದು ದುರ್ಗೆ ತಾಯಿಯಾಗಿ, ಮಗಳಾಗಿ, ಅಧ್ಯಾಪಕಿಯಾಗಿ. ಮೊನ್ನೆ ಒಂದು ಚಿತ್ರ ಬಂದಿತ್ತು, ಭಾಳ ಸುಂದರವಾದ ಮಹಿಳಾ ದಿನಕ್ಕೆ. ಅರ್ಧ ಮಾಡರ್ನ್ ಶರ್ಟ್ ಹಾಕಿ, ಫೈಲ್ ಹಿಡ್ಕೊಂಡು, ಒಂದು ಪೆನ್ನೆಲ್ಲ ಹಿಡ್ಕೊಂಡು, ಈಚೆಯಿಂದ ಮಕ್ಕಳು, ಅಡುಗೆ ಸಾಮಾನು ಎಲ್ಲ ಉಂಟು. ಎರಡನ್ನೂ ನಿಭಾಯಿಸುವ ದೇವಿ. ನನಗೆ ಹೆಂಗಸರನ್ನು ನೋಡುವಾಗ ಆಶ್ಚರ್ಯ ಆಗ್ತದೆ. ನಾವು ಹೆಂಗಸರಾಗಿ ಆ ಅನುಭವ ಪಡೆಯುವನು ಅಂತ ಹೇಳಿದರೆ ಹೆದರಿಕೆ ಆಗ್ತದೆ. ವೆರಿ ಡಿಫಿಕಲ್ಟ್. ಹೆಂಗಸನ್ನು ಎಪ್ರಿಷಿಯೇಟ್ ಮಾಡೋದು ಸುಲಭ, ಹೆಣ್ಣಾಗುವುದು ತುಂಬ ಕಷ್ಟ. ಹಲವು ಸ್ತ್ರೀಯರು ನನ್ನಲ್ಲಿ ಹೇಳುವುದಕ್ಕೆ ನೋಡಿದೆ, ಅಡುಗೆ ಒಂದು ಕೆಲಸವೇ ಅಲ್ಲ ಅಂತ ಹೇಳಿದವರು. ನಾವು ಅಡುಗೆ ಮಾಡಿದರೆ ಆ ಅಡುಗೆ ಮನೆ ಸರಿ ಮಾಡಲಿಕ್ಕೆ ಮತ್ತೆ 2 ದಿವಸ ಬೇಕು. ಸೊ ಈಸಿಲಿ ತಾಳ್ಮೆ. ಹೆಂಗಸಿಗೆ 3-4 ವಿಷಯಗಳನ್ನು ಕಲಿಸಿ ಬರುವುದಿಲ್ಲ ಅಂತೆ. ಯಾವುದು ಹೇಳಬೇಕಾ? ಒಂದು, ಬೇರೆ ಬೇರೆ ಪ್ರಾಯದ ಬೇರೆ ಬೇರೆ ಸಹವರ್ತಿಗಳು ತಂದೆ ಇವರನ್ನೆಲ್ಲ ಸುಧಾರಿಸಿಕೊಂಡು ಹೋಗುವುದು. ಅಸಾಧಾರಣವಾದ ತಾಳ್ಮೆ, ಮದ್ದು ತೆಕ್ಕೊಳ್ಳದೆ ಗುಣ ಆಗುವುದು. ನನ್ನ ಮನೆಯಲ್ಲಿ ಡಾಕ್ಟ್ರ್ ಹತ್ರ ಹೋಗುವ ಅಂತ ಹೇಳಿದ್ರೆ ಕೂಡಲೇ ಗುಣ ಆಗ್ತದೆ. ಡಾಕ್ಟ್ರ್ ಹತ್ರ ಹೋಗುವ ಅಂತ ಹೇಳಿದರೆ ಸಾಕು. ಇನ್ನೊಂದು, ತನ್ನ ಗಂಡ ಬೇರೆ ಒಂದು ಹೆಂಗಸಿನ ಹತ್ರ ಮಾತಾಡಿದ ವಿಷಯ ಅವರಿಗೆ ಯಾರು ಹೇಳ್ತಾರೋ ಗೊತ್ತಿಲ್ಲ. ತನ್ನಷ್ಟಕ್ಕೆ ಗೊತ್ತಾಗುವ ಕೆಲವು ವಿಷಯಗಳು ಹೆಂಗಸರಿಗೆ ವಿಚಿತ್ರ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ನಾನು ಇನ್ನೂ ಆರಂಭ ಮಾಡದಿರುವ ಭಾಷಣವನ್ನು, ಈಗಾಗಲೇ ಉದ್ದಾಗಿರುವ ಭಾಷಣವನ್ನು ಈಗಲೇ ಗಿಡ್ಡ ಮಾಡ್ತೇನೆ. ಡಾಕ್ಟರ್ ಜೋಶಿಯವರ ಉಪನ್ಯಾಸ ಅಕ್ಕಿಕಾಡಿನಲ್ಲಿ ಭಗವದ್ಗೀತೆ ಬರೆದ ಹಾಗೆ ಅತ್ಯಂತ ಸೂಕ್ಷ್ಮವಾಗಿದೆ. ಅವರನ್ನು ಅತ್ಯಂತ ಕಾಲದ ಮಿತಿ ಒಳಪಡಿಸು ತುಂಬ ಕಷ್ಟ ಅಂತ ನಮಗೆ ಗೊತ್ತಾಯಿತು. ಆದರೆ ಸುಲಭಗೊಳಿಸಿ ವಿಷಯಗಳನ್ನು ಉಪನ್ಯಾಸ ಮಾಡಿದ್ದಾರೆ. ಧನ್ಯವಾದಗಳು. ಈಗಾಗಲೇ ಕಾರ್ಯಕ್ರಮದ ಮುಂದಕ್ಕೆ ಈ ದಿವಸ ನಮ್ಮೊಟ್ಟಿಗೆ ಸೇರಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಶಶಿಕುಮಾರ್ ರೈ ಬಾಲ್ಯುಟ್ಟು ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಗೊತ್ತು. ತಾವು ಶಾಲನ್ನ ಹಾಕಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿ
ಆಸೀನರಾಗಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಮತ್ತೋರ್ವರು ಅತಿಥಿಗಳಾಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲು, ಮಾಜಿ ಸಂಸದರು ಮಂಗಳೂರು, ತಾವು ಈ ಸಭೆಯನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಕ್ಷೇತ್ರದ ಆರಾಧ್ಯ ದೇವಿಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಿಯ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ, ಜೀರ್ಣೋದ್ಧಾರ ಬ್ರಹ್ಮಕಲಶದ ನಿಮಿತ್ತ ಏಕತ್ರೀಕರಣಗೊಂಡಿರುವ ಈ ಧರ್ಮಸಭೆಯ ನಮ್ಮೆಲ್ಲರ ಅಜ್ಞಾನದ ಅಂಧಕಾರಕ್ಕೆ ಆಧ್ಯಾತ್ಮದ ಬೆಳಕನ್ನು ನೀಡುವುದರ ಮುಖಾಂತರ ನಿತ್ಯ ನಿರಂತರ ನಮ್ಮಂಥ 10 ಯುವಕರಿಗೆ ಮಾರ್ಗದರ್ಶನಗಳನ್ನು ನೀಡ್ತಾ ಬಂದಿರತಕ್ಕಂಥ ಸುಬ್ರಹ್ಮಣ್ಯದ ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕ್ರಿಯಾತ್ಮಕ ಚಟುವಟಿಕೆಯ ಮುಖಾಂತರವಾಗಿ ತನ್ನ ಸಂಘಟನಾ ಚಾತುರ್ಯವನ್ನು ತೋರಿಸಿರ್ತಕ್ಕಂಥ ಮಿತ್ರ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಮಿತ್ರ ಶಶಿಕುಮಾರ್ ಬಾಲ್ಯೋಟ್ ಅವರೇ, ನನ್ನ ಹಿರಿಯನರಾಗಿರ್ತಕ್ಕಂಥ ಮೂಡಂಬೈ ಡಾಕ್ಟರ್ ರವಿಶೆಟ್ಟಿ ಅವರೇ, ಇನ್ನೋರ್ವ ಹಿರಿಯನ ಮಿತ್ರಂಪಾಡಿ ಜಯರಾಮ್ ರೈ ಅವರೇ, ಮಿತ್ರ ಸತೀಶ್ ಕೆಡೆಂಜಿ ಅವರೇ, ಹಿರಿಯರಾಗಿ ಈ ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನದ ಜೀರ್ಣೋದ್ಧಾರದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಹಿರಿಯರಾದ ಗೋಪಾಲಕೃಷ್ಣ ಬಡಿಲಾಯ್ ಅವರೇ, ಹರಿನಾರಾಯಣ ಆಚಾರ್ಯ ಅವರೇ, ರಮನಾಥ್ ರೈ ಅವರೇ, ಗಣೇಶ್ ಅವರೇ, ಗುರುಪ್ರಸಾದ್ ಉಪಾಧ್ಯಾಯ ಅವರೇ, ನೀರಜ್ ರೈ ಅವರೇ, ಚಂದ್ರಹಾಸ್ ಮನಿಯಾನಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಅಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ತಾಯಂದಿರೇ, ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ದಾಸರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಹಾಡಿನ ವರ್ಣನೆಯನ್ನು ಮಾಡ್ತಾರೆ. ದಾಸರು ಯೋಚನೆ ಮಾಡ್ತಾರೆ, ಮುಂದಿನ ಸಮಾಜ ನಾಸ್ತಿಕವಾದ ಸಮಾಜ ಆಗಬಹುದು. ನಾಸ್ತಿಕರಲ್ಲಿ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಬಹುದು, ದೇವರು ಮೊದಲು ಬಂದನ, ಭಗವಂತನನ್ನು ಮಾನವ ಸೃಷ್ಟಿ ಮಾಡಿದನ ಅಥವಾ ಮಾನವನನ್ನು ಭಗವಂತ ಸೃಷ್ಟಿ ಮಾಡಿದನ ಅನ್ನುವಂಥ ಸಮಸ್ಯೆಗಳು ಬರಬಹುದು ಹೇಳಿ ದಾಸರೇ ಹಾಡಿನ ಉಲ್ಲೇಖ ಮಾಡ್ತಾರೆ. ನಾ ಬಂದೆ ನೀ ತಂದೆ, ನೀ ಬಂದೆ ನಾ ತಂದೆ. ಈ ಪ್ರಶ್ನೆ ಇಲ್ಲಿದೆ, ಭಗವಂತ ಮೊದಲು ಬಂದನ ಅಥವಾ ಭಕ್ತ ಮೊದಲು ಬಂದನ, ಭಕ್ತನಿಂದ ಭಗವಂತನ ಅಥವಾ ಭಗವಂತನಿಂದ ಭಕ್ತನ ಅನ್ನುವ ಪ್ರಶ್ನೆಗೆ ಜಿಜ್ಞಾಸಿಗೆ ಅವರು ಉತ್ತರಗಳನ್ನು ಕೊಡ್ತಾ ಹೋದರೆ, ಆದರೆ ಶರವೂರು ಈ ಕ್ಷೇತ್ರದಲ್ಲಿ ನೋಡಿದಾಗ ನನಗೆ ಅನ್ನಿಸಿದೆ, ದೇವಿಯೇ ಇಲ್ಲಿ ಮೊದಲು ನಿಂತಳು, ಭಕ್ತರ ಮುಖಾಂತರ ತನ್ನ ಸೇವೆಯನ್ನು ಸ್ವೀಕಾರ ಮಾಡಿದರು. ಅಂತಹ ಯೋಗ ಮತ್ತು ಭಾಗ್ಯವನ್ನು ನಿಮಗೆ ಕರುಣಿಸಿದ್ದಾಳೆ. ಇಲ್ಲಿ ಸೇರಿರ್ತಕ್ಕಂಥ ಸಹಸ್ರ ಬಂಧುಗಳೇ, ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಲೋಕಸಭಾ ಸದಸ್ಯನ ಸ್ಥಾನವನ್ನು ಬಿಟ್ಟು ಮೇಲೂ 10 ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವ, ಅನಿವಾರ್ಯ ಕಾರಣಕ್ಕೋಸ್ಕರ ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರದಲ್ಲಿ ಭಾಗಿಯಾದವ. ಆದರೆ ನಾನು ಶರವೂರಿನ ಒಂದು ಸಂಬಂಧವನ್ನು ನೆನಪಿಸ್ತಾ ಇಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಿಕವನ್ನು, ಇಲ್ಲಿ ಆಗಿರ್ತಕ್ಕಂಥ ಮಹಿಮೆಯನ್ನು ಸ್ಮರಿಸ್ತೇನೆ. 2019ನೇ ಇಸ್ವಿಯೊಳಗಡೆ ನಾನು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯನಾಗಿ ಈ ಕ್ಷೇತ್ರದ ಪ್ರವಾಸಗಳನ್ನು ಮಾಡ್ತಾ ಮಧ್ಯಾಹ್ನ ಇಲ್ಲಿಗೆ ಬಂದೆ. ಸ್ವಾಮೀಜಿ ದೇವಿಯ ಪ್ರಸಾದವನ್ನು ಸ್ವೀಕಾರ ಮಾಡಿದೆ, ದೇವಿಯ ಅನುಗ್ರಹ ಆಯಿತು. ನಾನು ಇಲ್ಲಿಂದ ಕೇರಳ ರಾಜ್ಯದ ಪ್ರಭಾರಿ, ಇಲ್ಲಿಂದ ಕೇರಳಕ್ಕೆ ಹೋಗಬೇಕಾಯಿತು. ಕೇರಳಕ್ಕೆ ಪ್ರವಾಸಕ್ಕಂತ ಹೋದೆ. ರಾತ್ರಿ 12 ಗಂಟೆಗೆ ಅಮಿತ್ ಶಾ ಅವರು ಫೋನ್ ಮಾಡಿ ಹೇಳ್ತಾರೆ, ನೀನು ನಾಳೆ ರಾಜ್ಯದ ಅಧ್ಯಕ್ಷ, ಹಾಗಾಗಿ ಅಧ್ಯಕ್ಷನ ಅನುಗ್ರಹ ಪೀಠ ಶರವೂರಿಂದ ಆಗಿದೆ ಅನ್ನತಕ್ಕಂಥ ಹೆಮ್ಮೆಯಿಂದ ಅಂತ ಅದ್ಭುತವಾಗಿರ್ತಕ್ಕಂಥ ಕಾರಣಕ್ಕೆ ಇರತಕ್ಕಂಥ ಕ್ಷೇತ್ರ. ಒಂದು ಸರೋವರದ ಮುಖಾಂತರವಾಗಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇದು. ಪುರಾಣದ ಹಿನ್ನೆಲೆ ಇರತಕ್ಕಂಥ ನಮ್ಮ ಜಿಲ್ಲೆಯ ಕೆಲವು ದೇವಸ್ಥಾನಗಳಲ್ಲಿ ಒಂದು. ನಮ್ಮ ಜಿಲ್ಲೆಯಲ್ಲಿ 3 ರೀತಿಯ ದೇವಸ್ಥಾನಗಳಿದ್ದಾವೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು ಒಂದು, ರಾಜಾಶ್ರಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು ಒಂದು, ಸಾಮಾಜಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರದೇಶಗಳು ಒಂದು.
ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಪುರಾಣದ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಕೆಲವು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಶರವೂರು ಒಂದು ಅಂತ ಹೇಳ್ತಾ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ 100 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯ ಇದೆ ಅಂತ ಹೇಳ್ತಾರೆ. ಅಂತಹ ಪುಣ್ಯ ಶರವೂರಿನ ಮಹಾಜನತೆಗೆ ಸಿಕ್ಕಿದೆ ಅಂತ ಹೇಳ್ತಾ ನೀವು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಲ್ಲ, 100 ದೇವಸ್ಥಾನವನ್ನು ಕಟ್ಟುವ ಪರಿಶ್ರಮವನ್ನು ಹಾಕಿದ್ದೀರಿ. ಆವತ್ತು ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ಅಜಗಜಾಂತರಾಗಿದೆ. ಅದ್ಭುತವಾಗಿ ಕೃಷ್ಣನಾಗಿ ಗೋಪಾಲಕೃಷ್ಣರು, ಅರ್ಜುನನಾಗಿ ಹೇಮಂತ ಇಡೀ ಸಮಾಜವನ್ನು ಸೇರಿಸಿದ್ದಾರೆ, ದಾನಿಗಳನ್ನು ಸೇರಿಸಿದ್ದಾರೆ. ನಾ ಕಂಡುಕೊಂಡಿರುವ ಈ ವರ್ಷದ ಅತಿ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಶರವೂರಲ್ಲಿ ನಿರ್ಮಾಣ ಆಗಿದೆ. ನಿಮಗೆ ಋಣಿಯಾಗಿದ್ದೇವೆ. ಆ ಪುಣ್ಯದಲ್ಲಿ ನಮಗೂ ಭಾಗಿಯಾಗುವಂಥ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಡಾಕ್ಟರ್ ರವಿ ಶೆಟ್ಟಿ ಕತಾರ್ ಅವರು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಶುಭಾಶಂಸನೆ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಕರ್ನಾಟಕ ಸಂಘ ಕತಾರ್ ಇದರ ಅಧ್ಯಕ್ಷರು ಡಾಕ್ಟರ್ ರವಿ ಶೆಟ್ಟಿಯವರು. ಕ್ಷೇತ್ರದ ಅಧಿದೇವತೆ ದುರ್ಗಾ ಪರಮೇಶ್ವರಿ ದೇವಿನ ಸಾಷ್ಟಾಂಗ ಭಕ್ತಿಡು ಸ್ಮರಿಸೊಂದು ವೇದಿಕೆಡುಪ್ಪುನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿನ ಪಾದಾವಿರಂದಗೂ ಸಾಷ್ಟಾಂಗ ಪ್ರಣಾಮ ಸಲ್ಲಿಸ ಒಂದು ವೇದಿಕೆಡುಪ್ಪುನ ಮಾತಾ ಗಣ್ಯರೇ, ವಿಶೇಷವಾದ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಬೊಕ್ಕ ಸೇರ್ದಿನ ಪೂರ ಭಗವತ್ ಭಕ್ತರೇ ಮಾತೆರೆಗಳ ನಮಸ್ಕಾರ. ಕರಿನ ಒಂಜಿ ತಿಂಗೊಲ್ದು ದುಂಬು ಈ ಕ್ಷೇತ್ರಗೂ ಬರ್ಪುನ ಇಂಕೊಂಜಿ ಭಾಗ್ಯ ಒದಗದಿತ್ತಂದು ಅಪ್ಪಗ ತೂನ್ನಾಗ ಒಂಜಿ ಏರ್ಲ ಇಂಜಿನಿಯರ್ಸ್ ಶೆಡ್ಯೂಲ್ ಮಂತಂಡ ಖಂಡಿತ ಒಂಜಿ ಆ ಕೆಲಸ ಮುಗಿಯರೆ ಒಂಜಿ ಆಜಿ ತಿಂಗೊಲ್ದ ಕೆಲಸ ಬಾಕಿ ಇತ್ತು ನಂದು ನಾನು ತೋಜುಂಡು. ಸ್ವಾಗತ ಗೋಪುರದ ಕೆಲಸ ಅರ್ಧೋಡಿತ್ತಂಡು, ಮಾರ್ಗದಲ್ಲ ಅಂಚನೆ ವ್ಯವಸ್ಥೆ ಅಪಘಾತ ಸಮಜ್ಜಂಡು, ರಾಜಗೋಪುರದ ಕೆಲಸಲ ಸುಮಾರು ಮಸ್ತ್ ಬಾಕಿ ಇತ್ತಂಡು. ಉಲಾಯ್ದ ಜೀರ್ಣೋದ್ಧಾರ ಅವು ದೇವಸ್ಥಾನ ಸುರುವುದೇ ಹೊಸತ್ತೆ ಕಟ್ಟದೇರು ಐತಲ ಕೆಲಸ ಮಸ್ತ್ ಬಾಕಿ ಇತ್ತಂಡು. ಅಣ್ಣ ಇನ್ನಿತ್ತ ದಿನ ಬತ್ತ ತೂನಾಗ ನಳಿನ್ ಕುಮಾರ್ ಕಟೀಲ್ ಪಂಡೇರು ಇಂದು ಖಂಡಿತ ಮುಲ್ಪದ ವಿಶೇಷ ದುರ್ಗಾ ಪರಮೇಶ್ವರಿ ದೇವರನ್ನ ಕಾರ್ಣಿಕರದೇ ಈ ಕೆಲಸ ಇಡೇ ಮುಟ್ಟ ಎತ್ತಂಡು ಐಟ್ ಕೆಲಸ ಮನ್ಪೇರೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು, ವ್ಯವಸ್ಥಾಪನ ಸಮಿತಿದ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು, ಪೂರ ಸ್ವಯಂ ಸೇವಕರು, ವಿಶೇಷವಾದ ಪೂರ ಮಾತನಾನ ಎಲ್ಲಂಜಿ ಬ್ರಹ್ಮಕಲಶವರ ನಡಪುನಾಗ ಪೂರ ವಿಶೇಷವಾದ ಅನ್ನ ಸಂತರ್ಪಣೆ ಬೊಕ್ಕ ಪಾರ್ಕಿಂಗ್ ವ್ಯವಸ್ಥೆ ರಾತ್ರಿ ಪಗೆಲು ಬೆನ್ಪುನ ಅಕ್ಕಲೆಗೆ ಪೂರ ಯಾನ ಈ ಪೊರ್ತುಡು ಅಭಿವಂದನೆಯನ್ನು ಸಲ್ಲಿಸ ಹೊಂದಿತ್ತೇನೆ. ಅಂಚನೆ ಎಲ್ಲಂಜಿದ್ದ ಬ್ರಹ್ಮಕಲಶೋತ್ಸವ 2ನೇ ತಾರೀಕಿಗೆ ಬಾರಿ ಪೊರ್ಲುಡು ಎಡ್ಡೆ ರೀತಿಡು ನೆರವೇರಿದು ಮುಲ್ಪದ ಈ ಪವಿತ್ರ ಸಾನ್ನಿಧ್ಯದ ಪವಿತ್ರತೆ ನನ್ನಲಾತ್ ವೃದ್ಧಿಯಾದ ಮಾತಾ ಭಕ್ತಾದಿಗಳಿಗೆ ಸುಖ ಶಾಂತಿ ಸಮೃದ್ಧಿ ಅಂಚನೆ ಊರಿಗೆ ಶುಭೇಚ್ಛೆ ತಿಕ್ಕುಲೇಕ ದೇವಿ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಡನ್ನು ಯಾನ ದೇವರಡ ಪ್ರಾರ್ಥನೆ ಮಂತೊಂದುಲ್ಲೆ ಬಂದುಲೆ ರಾಷ್ಟ್ರಕವಿ ಶಿವರುದ್ರಪ್ಪ ಒಂಜಿ ಪಾತ್ರ ಪನ್ನಿತ್ತೇರು. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯಿಂದ. ನಮ್ಮ ಪುಟ್ಟನ ಗಣಿ ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗಾದಪಿ ಗರಿಯಸಿ ಪುಟ್ಟಿನ ಭೂಮಿ ಪೆದ್ದಿ ಅಪ್ಪೆನ ಋಣ ಏಪಲ ಸಂದೇರ ಸಾಧ್ಯ ಇಜ್ಜಿಂದು ಅಂಚೆನಿ ನಮ್ಮ ಬೊಕ್ಕ ಮಾಸ್ಟ್ ನಕಲು ನಂಗೆ ಕಲ್ಪೈನ ಗುರುಕುಲು ನಂಗೆ ಆರೈಕೆ ಮಂತನ ಡಾಕ್ಟರ್ ನಕಲು ಅಂಚನೆ ಬೇತೆ ನಮ್ಮ ಫ್ರೆಂಡ್ಸ್ ಆದಪ್ಪು ಸಮಾಜದ ಮಿತ್ತು ನಂಗೆ ಮಸ್ತ್ ಋಣ ಒಪ್ಪುಂಡು. ಐಕ್ ನಮ್ಮ ಮೂಜಿ ನಮ್ನೆದ ಋಣ ಉಂಡಿಗೆ ಒಂಜಿ ದೈವದೇವರನ ಮಿತ್ತದ ಋಣ, ಬೊಕ್ಕೊಂಜಿ ಮಾತಾಪಿತೃ ಋಣ, ಐದು ಬೊಕ್ಕ ಸಮಾಜದ ಋಣ. ಇಂಚಿ ಈ ಋಣನು ನಮ್ಮ ಎಂಚ ಪುಟ್ಟನಾಗ ನಮ್ಮ ಋಣನು ನಮ್ಮ ತುಂಬೊಂದು ಬರ್ಪನ ಅಂಚನೆ ತೈನಾಗ ಆ ಋಣನು ಪತ್ತೊಂದು ನಮ್ಮ ತೈಯರ ಬಲ್ಲಿಂದು ದೈವದೇವರನ್ನ ಇನಿತ್ತ ಇಂಚಿನ ದೇವರನ್ನ ಅವೇ ಒಂಜಿ ದೇವಸ್ಥಾನ ನಿರ್ಮಾಣ ಮಂತಿಂದ 100 ದೇವಸ್ಥಾನದ ನಾವು ಪುಣ್ಯ ತಿಕ್ಕೊಂಡು ಒಂದು ಅಂಚಾದ ಈ ಆ ದೈವದೇವರನ ಋಣನು ಇಂಚಿನ ಧಾರ್ಮಿಕ ಕೆಲಸೋಡು ನಮ್ಮ ತೊಡಗಿಸಂಡ ಋಣ ಸಂದಾವಲಿ ಅಂಚನೆ ಅಪ್ಪೆ ಅಮ್ಮನ ಮಾತೃ ದೇವೋ ಪಿತೃದೇವೋ ಆಚಾರ್ಯೋ ದೇವ ಅಪ್ಪೆ ಅಮ್ಮನು ವಿಶೇಷವಾದ ನಮ್ಮನ್ನು ಎಲ್ಲಿ ಒಪ್ಪುನಾಗ ಅಕಲಿ ಎಂಚ ನಮ್ಮನ್ನು ತಾಂಕುವೇರ ಅಂಚನೆ
ಪ್ರಾಯದ ಸಮಯಡು ಅಕಲ್ಲೇನ ನಮ್ಮ ಪೊರ್ಲುದ ರೀತಿಯಿಂದ ಆರುನು ನಮ್ಮ ತಂದಾಯ್ತ ಮನ್ಪೊಲಿ ಅಂಚೆನೆ ಸಮಾಜ ಗುಡ್ಲಂಚೆನೆ ಎಡ್ಡೆ ಕಷ್ಟದಕ್ಲಿಗೆ ಸಹಾಯ ಮಂತಿಂದ ಆರುನು ನಮ್ಮ ತಂದಾಯ್ತ ಮನ್ಪೊಲಿ ಅಂಚೆನೆ ಆಂಡ ಇತ್ತೆ ನಮ್ಮ ತೂವೊಂದುಲ್ಲ ಋಣನು ಸಂದಾಯ್ತನ ಬದಲಿಗೆ ನಮ್ಮ ಪಾಪನು ಕಟ್ಟೊಂದು ನಮ್ಮ ಕೈಯೊಂದುಲ್ಲ ನಂದು ಇತ್ತದ ಸದ್ಯದ ಪರಿಸ್ಥಿತಿ ನಮ್ಮ ಪೂರ ತೂವೊಂದುಲ್ಲ ಲೋಕಗೆ ಮಾರಕ ನಮ್ಮ ಮಧ್ಯ ಪ್ರಾಚ್ಯಾತ್ಯ ದೇಶಡು ಯುದ್ಧ ಒಂದುಂಡು ಅಂಚಾಯನದಾತ್ರ ಯಾನ್ಲ ಮೂಲು ಬಾಕ್ಯಾಯೆ ಅಂಡ ಬಾಕಿ ಆಯ್ನದಾತ್ರ ಇಂಚಿನ ಒಂಜಿ ಪುಣ್ಯ ಕಾರ್ಯೋಡು ಪಾಲು ಪಡೆ ಪುನಃ ಎಂಕ್ ಭಾಗ್ಯ ಒಂಜಿ ಒದಗಂಡು ಅಂಚನೆ ಕೈ ಮುಗ್ಗಿನಿ ಮಾತೆರೆಗಳ ಸದ್ಬುದ್ಧಿ ಕೊರಡು ಬೇಕ ಲೋಕ ಕಲ್ಯಾಣ ಆಪಲೇಕ ಮಾತೆರೆಗಳ ಬುದ್ಧಿ ಕೊರಡು ಇಕ್ಲೊಂಜಿ ಯಾನೆ ಕೊರೋನಾ ಟೈಮ್ ಉಡ್ಲ ಒಂಜಿ ಅಪಗಲ ಬಾರಿ ಕಷ್ಟ ಇತ್ತಂಡು ಆ ಪೊರ್ತುಡು ಒಂಜಿ ಸುಭಾಷಿತ ಪುಸ್ತಕನು ಸುಭಾಷಿತಡು ಸುಭಾಷಿತಡು ಬಾತಿ ಎಡೆಡ್ಡೆ ಜೀವನ ಮೌಲ್ಯ ಜೀವನ ಸಂದೇಶ ಕೊರ್ಪುಂಡು ಐನು ಮಾತೆರ್ಲ ಕನ್ನಡ ಓದಂದನಕ್ಲೆಗ್ ಇಂಗ್ಲೀಷ್ ಐನು ಯಾನು ದಿನವಲ್ಲ ಒಂಜೊಂಜಿ ಟ್ರಾನ್ಸ್ಲೇಟ್ ಮಂತದ್ದು ಪಾಡೊಂದಿತ್ತೆ ಬೇರ್ನ ನಮ್ಮ ಪ್ರಧಾನಿ ಅರ್ನ ಮನ್ ಕಿ ಬಾತ್ಡ್ ಒಂಜಿ ಸುಭಾಷಿತ ಯಾನ್ ಟ್ರಾನ್ಸ್ಲೇಟ್ ಮಂತನೆ ಸುಭಾಷಿತ 6 ಉಲ್ಲೇಖ ಮಂತದಿತ್ತೇರು 6 ವಿಶೇಷವಾದ ನೆರೆ ರಾಷ್ಟ್ರಗಳು ಅಕ್ಲೆಗೆ ಐನು ಉದಾಹರಣೆ ಅದು ಕೊಡ್ತಿತ್ತೇರು ವಿದ್ಯಾ ವಿವಾದಾಯ ಧನ ಮದಾಯ ಶಕ್ತಿಂ ಪರೇಶಾಂ ಪರಪೀಡನಾಯ ಕಲಸ್ಯ ಸಾಧುರ್ವಿಪರೀತಂ ಮೇಧಾತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂದು ದುರ್ಜನರಿಗೆ ವಿದ್ಯೆ ಒತ್ತಂಡ ಐನು ಎಂಚ ಬರೇ ಖಾಲಿ ಆರ್ಗ್ಯುಮೆಂಟ್ ವಿವಾದಗೂ ಐನು ವಿನಿಯೋಗ ಮನ್ಪೇರು ಅಂಚೆನೆ ಧನ ಬತ್ತಂಡ ಐನು ಖಾಲಿ ಶೋ ಬಿಸ್ನೆಸ್ಗೆ ಅಂಚೆನೆ ಶಕ್ತಿ ಬತ್ತಂಡ ಐನು ಏರೆಗ್ಲ ಕಷ್ಟ ಕೊರಿಯರೆ ಬೇತಕ್ಲಿಗೆ ಪೀಡೆ ಕೊರಿಯರೆ ಅಂಚೆನೆ ಸಜ್ಜನರಿಗೆ ಬತ್ತಂಡ ಅವಿದ್ಯೆ ಜ್ಞಾನಾರ್ಚನೆಗೆ ಧನ ಬತ್ತಂಡ ಕಷ್ಟದಕ್ಲಿಗೆ ಸಹಾಯ ಮನ್ಪೇರೆ ಶಕ್ತಿ ಬತ್ತಂಡ ಬಂಗದಕ್ಲಿಗೆ ವೀಕರ್ ಸೆಕ್ಷನ್ ಅಕ್ಲಿಗೆ ರಕ್ಷಣೆ ಮನ್ಪೇರೆ ಯೂಸ್ ಮನ್ಪೇರು ಅಂಡ ಅವೇ ನಮ್ಮ ಒಂದುಲ್ಲ ಇಂದು ಒರಿಯೊರಿಯಾಗ ಸಂಬಂಧಪಟ್ಟನತ್ತು ಇಂದು ದೇಶಡ್ಲಂಚೇನೆ ದೇಶದ ಪೂರ ನಮ್ಮ ಐ ಥಿಂಕ್ ದಿಸ್ ಹೋಲ್ ವರ್ಲ್ಡ್ ಈಸ್ ರೂನ್ಡ್ ಬೈ ಮ್ಯಾಡ್ ಪೀಪಲ್ ಒಂದು ಪೂರ ಏರೇರು ಅಕ್ಲನ ಸ್ವಾರ್ಥಗೂ ವ್ಯಕ್ತಿ ಪ್ರತಿಷ್ಠೆಗೆ ಬೋಡೋದು ಈಗೋಗು ಬೋಡೋದು ಎಂಚೆಂಚಿನ ಓಲೋಲು ಯುದ್ಧ ಒಂದುಂಡು ಮುಗ್ದೇರು ಪಾಪ ತೈಯೊಂದುಲ್ಲೇರು ಇಂಜಿನ ಪೂರ ತೂನಗ ಇಂದು ಬಾರಿ ಒಂಜಿ ಲೋಕ ಧರ್ಮದ ಬದಲು ಅಧರ್ಮಡು ಸಾಗೊಂದುಂಡು ಅಂಚೆನೆ ಅಂಚಿನಕ್ಲೆ ಪೂರ ಇಂಚಿನ ಪೂರ ಎಡ್ಡೆ ಕಾರ್ಯೋಡು ಮಾತ ಪಾಲಪಡೊಂದು ನಮ್ಮ ಪ್ರಾರ್ಥನೆ ಅಕ್ಲೆಗೆ ಪೂರ ಒಪ್ಪಡು ಮಾತೆರೆಗಳ ಸದ್ಬುದ್ಧಿ ಕೊರಡು ಅಂಚೆನೆ ಇನ್ನಿತ್ತ ನಮ್ಮ ಮಾತ ದೆಟ್ಟು ನನೋರ ಈ ಇಂಚಿನ ಒಂಜಿ ಪುಣ್ಯದ ಕೆಲಸೋಡು ಭಾಗವಹಿಸ್ಯಾರೆ ನಿಕ್ಲೆ ಅವಕಾಶ ಕೊರಿಯರು ಐಕಲಿಗೆ ಪೂರ ನಿಕ್ಲೆ ಮಾತ ಯಾನು ವಂದನೆ ಸಲ್ಲಿಸ ಒಂದು ಸರ್ವೇ ಜನೋ ಸುಖಿನೋ ಭವಂತು ಸರ್ವೇ ವೈ ಸುಖಿನೋ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಷ್ಟಿ ದುಃಖ ಬಾಗ್ದವೇತ್ ಮಾತೆರ್ಲ ಸುಕೊಟ್ಟುಪ್ಪಡು ಮಾತೆರ್ಲ ರೋಗ ಬರಂದಲೇಕ ಆವಡು ಮಾತೆರ್ಲ ಎಡ್ಡೆನೆ ತೂಪಲೇಕ ಆವಡು ಏರ್ಲ ಕಷ್ಟ ದುಃಖಡು ಉಪ್ಪಂದ್ಲೇಕ ಆವಡು ಓಂ ಶಾಂತಿ 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 ಅವಕಾಶಕ್ಕೂ ನನವರ ಎನ್ನ ಧನ್ಯವಾದಗಳು ಸರ್. ನಮ್ಮ ಈ ಧಾರ್ಮಿಕ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಈಗ ನಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ. ಇಂದು 3ನೆಯ ದಿನ, ವಿಶೇಷವಾಗಿ ಧಾರ್ಮಿಕ ಸಭೆಯ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ದೇವಳದ ಅಭಿವೃದ್ಧಿ ಕಾರ್ಯಗಳಿಗೆ ಮಾರ್ಗದರ್ಶನವನ್ನಿತ್ತು ಹರಸಿದ ಪರಮ ಪೂಜ್ಯರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಮತ್ತು ಕಾರ್ಯಕ್ರಮದಿಂದ ನಿರ್ಗಮಿಸುವರಿದ್ದಾರೆ. ಅವರ ಆಶೀರ್ವಚನದ ನುಡಿಗಳಿಗೆ ನಾವೆಲ್ಲ ಕಿವಿಯಾಗೋಣ. ಧ್ಯಾಯೇತ್ ನೃಸಿಂಹಂ ಉರ್ವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕ ತೇಜಸಂ ಅಗ್ರೇಶಕ್ತಿಂ ಭವತಿ ಯದನುಭಾವಾತ್ ಈಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಈ ಸಭೆಯಲ್ಲಿ ಪ್ರಭಾಕರ ಜೋಶಿಯವರು ಮಾತನಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ದರ್ಶನಗಳ ಬಗ್ಗೆನೇ ಒಂದೆರಡು ಮಾತನಾಡಬೇಕು ಅಂತ ಅನಿಸ್ತು. ನಮ್ಮ ಭಾರತ ಎಷ್ಟು ಉದಾತ್ತವಾದ ದೇಶ ಅಂತ ಹೇಳಿದರೆ, ಚಾರ್ವಾಕನಂಥವರಿಗೂ ದಾರ್ಶನಿಕ ಅಂತ ಒಂದು ಪದವಿಯನ್ನು ಕೊಟ್ಟಿದ್ದಾರೆ.
ಒಬ್ಬ ದಾರ್ಶನಿಕ ಅಂದರೆ ಏನಿರಬೇಕು ಅಂದರೆ ಅವನು ಸಮಾಜದ ಹಿತಚಿಂತನೆಯನ್ನು ಉದ್ದೇಶವಾಗಿಟ್ಟುಕೊಂಡು ಸಮಾಜವನ್ನು ಮುನ್ನಡೆಸಬೇಕು, ಅಂತಹ ಸಿದ್ಧಾಂತವಾಗಿರಬೇಕು. ವಸ್ತುತಃ ಚಾರ್ವಾಕನ ಸಿದ್ಧಾಂತ ಅಂಥದ್ದಲ್ಲ. ಆದರೂ ಕೂಡ ಯಾವನೋ ಒಬ್ಬ ಏನೂ ಯೋಚನೆ ಮಾಡದೇ ಇರುವುದಕ್ಕಿಂತ ಯೋಚನೆ ಮಾಡಲಿಕ್ಕೆ ಕಲ್ತಿದ್ದಾನೆ ಎಂಬ ಕಾರಣಕ್ಕೋಸ್ಕರನೇ ಚಿಂತಕ ಎಂಬ ಕಾರಣಕ್ಕೆ ಅವನಿಗೆ ಒಂದು ದಾರ್ಶನಿಕ ಅಂತ ಪದವಿ ಕೊಟ್ಟರು. ಕೂತಲ್ಲೇ ಕೂಡುವುದಕ್ಕಿಂತ ಒಂದು ಹೆಜ್ಜೆ ಆದರೂ ಮುಂದೆ ಹೊಡಲಿಕ್ಕೆ ಅಭ್ಯಾಸ ಮಾಡಬೇಕು. ಅಪಾರವಾದ ಬೌದ್ಧಿಕ ಶಕ್ತಿಯನ್ನು ಕೊಟ್ಟ ನಾವು ಬುದ್ಧಿಯಿಂದ ಸ್ವಲ್ಪ ಆದರೂ ಚಿಂತನೆ ಮಾಡಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಅವನಿಗೂ ಗೌರವವನ್ನು ಕೊಡ್ತೇವೆ ನಾವು. ಚಾರ್ವಾಕ ದರ್ಶನ ಮತ್ತು ಬೇರೆ ದರ್ಶನಗಳ ಆಸ್ತಿಕ ಸಿದ್ಧಾಂತಗಳ ಆವಿರ್ಭಾವದ ಮಧ್ಯದಲ್ಲಿ ಅನಿವಾರ್ಯತೆ ಇತ್ತು. ಯಾಕೆಂದರೆ ಚಾರ್ವಾಕ ದಾರ್ಶನಿಕ ಏನು ಹೇಳಿದ ಅಂತ ಹೇಳಿದರೆ, ಅವನ ಚಾರುವಾಕ ಅಂದರೆ ಮಾತು ತುಂಬ ಖುಷಿ ಕೊಡುತ್ತೆ, ಪ್ರಾಯೋಗಿಕವಾಗಿ ಅಷ್ಟು ಸುಲಭ ಅಲ್ಲ ಅದು ಅಂತ. ಅದು ಕಷ್ಟಕರವಾದ ಸಿದ್ಧಾಂತ. ಯಾಕೆಂದರೆ ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ಅತೀಂದ್ರಿಯವಾದದ್ದು ಯಾವುದೂ ಇಲ್ಲ ಅಂತ. ಕಣ್ಣಿಗೆ ಕಾಣದೇ ಇರುವಂಥದ್ದು, ಕಿವಿಗೆ ಕೇಳಿಸದೇ ಇರುವಂಥದ್ದು, ನಾಲಿಗೆ ರುಚಿಸಿರುವಂಥದ್ದು, ಮೈಗೆ ತಗಲದೇ ಇರುವಂಥದ್ದು, ಮೂಗಿಗೆ ಪರಿಮಳಿಸದೇ ಇರುವಂಥದ್ದು, ಇದೇ ಪಂಚೇಂದ್ರಿಯಕ್ಕೆ ಅಗೋಚರವಾದ, ಮನಸ್ಸಿಗೆ ಅಗೋಚರವಾದ ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳುವಂಥ ಮೂಲಕ ತನ್ನ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಕಟ್ಟಿಗೆ ಹೊರಟವನು. ಹಾಗಾಗಿ ಧರ್ಮ ಅಧರ್ಮ ಪುಣ್ಯ ಪಾಪ ಯಾವುದು ಇಂದ್ರಿಯ ಗೋಚರವಲ್ಲದೇ ಇರುವುದರಿಂದ ದೈವ ದೇವತೆಗಳ ಪ್ರಶ್ನೆನೇ ಬರುವುದಿಲ್ಲ. ಅವನು ಹೇಳುವುದಿಷ್ಟೇ, ಸುಖವಾಗಿ ಜೀವನ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ. ನೀವು ಸುಮ್ಮನೆ ಪರಲೋಕವನ್ನು ನಂಬಿಬಿಟ್ಟು ದೈವ ದೇವರನ್ನು ನಂಬಿಕೊಟ್ಟು ಬೆಳಿಗ್ಗೆ ಬೇಗ ಏಳೋದು, ಆ ತಣ್ಣೀರು ಸ್ನಾನ ಮಾಡೋದು, ಶರಣು ಕೂಗೋದು, ಅಥವಾ ಬೆಳಿಗ್ಗೆ ಸಂಧ್ಯಾವಂದನೆ ಮಾಡೋದು, ಪೂಜೆ ಮಾಡೋದು, ಕಷ್ಟಪಡೋದು, ಆಚರಣೆಗಳು, ವಿಚಾರಗಳು ಯಾಕೆ ಬೇಕು? ಇದೆಲ್ಲ ಯಾವುದೋ ಒಂದು ಪರಲೋಕ ಇದ್ದರೆ ಈ ಆಚರಣೆಗಳಿಂದ ಪುಣ್ಯ ಬರುತ್ತೆ, ಅದರಿಂದ ಮುಂದೆ ನಮ್ಮ ಜೀವನ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳುವ ಕಾರಣಕ್ಕೆ ಇದ್ದರೆ ಮಾಡಬೇಕು. ಅದು ಯಾವುದೂ ಇಲ್ಲವೇ ಇಲ್ಲ ಅಂತ. ಪರಲೋಕವೂ ಇಲ್ಲ, ಆ ಪರಲೋಕವನ್ನು ಅನುಗ್ರಹಿಸುವಂತಹ ಭಗವಂತನೂ ಇಲ್ಲ, ಪುಣ್ಯಕ್ಕೆ ಅನುಗುಣವಾದ ಸುಖ, ಪಾಪಕ್ಕೆ ಅನುಗುಣವಾಗಿ ದುಃಖ ಯಾವುದೂ ಇಲ್ಲವೇ ಇಲ್ಲ ಅನ್ನುವ ಒಂದು ಚಿಂತನೆಯ ಮೂಲಕ ಒಂದು ದರ್ಶನವನ್ನು ಕಟ್ಟಲಿಕ್ಕೆ ಹೊರಟವನು ಚಾರ್ವಾಕ. ಆದರೆ ಮುಂದಿನವರು ವಿಚಾರ ಮಾಡಿದರು ತುಂಬ ಅಪಾಯಕಾರಿ ಅಂತ. ಯಾಕೆಂದರೆ ಇದರಿಂದ ಸಮಾಜದ ಜೀವನ ಸುಖಕರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತದಲ್ಲಿ ಒಂದು ಮಾತು ಇದೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ದದ್ಯಾತ್ ದೈವೋ ದುರ್ಬಲ ಘಾತಕ ಅಂತ. ಬಲಿ ಕೊಡುವ ಸಂಪ್ರದಾಯ ಅನೇಕ ಮತ ಧರ್ಮಗಳಲ್ಲೆಲ್ಲ ಉಂಟಲ್ಲ. ಕೊಡಬೇಕಾದ್ರೆ ಯಾವುದನ್ನು ಕೊಡ್ಲಿಕ್ಕೆ ಹೊರಟರು ಅಂತ ಹೇಳಿದರೆ ಕುದುರೆಯನ್ನು ಕೊಡುವಂಥ ಸಂಪ್ರದಾಯ ಬರಲಿಲ್ಲ ಅಂತ. ಯಾಕಂದರೆ ತುಂಬ ವೇಗವಾಗಿ ಓಡುತ್ತೆ, ಸುಮ್ಮನೆ ತಲೆನೋವು ಯಾಕೆ ಅಂತ ಬಿಟ್ಟುಬಿಟ್ರಂತೆ, ಅದನ್ನು ಸಂಪ್ರದಾಯನ ಮಾಡಲೇ ಇಲ್ಲ ಅಂತೆ. ಆನೆ ಬಲಿ ಕೊಟ್ಟರೆ ತುಂಬ ದೈವಕ್ಕೆ ಖುಷಿ ಆಗ್ಬೋದು, ಯಾಕಂದರೆ ನಾನು ದೊಡ್ಡ ದೈವ, ನಂದು ಹೆದ್ದೈವ, ಆದ್ದರಿಂದ ಆನೆಯನ್ನೇ ಬಲಿ ಕೊಟ್ಟುಬಿಟ್ರೆ ಖುಷಿ ಆಗ್ಬೋದು ಅಂತ ಹೇಳಿಬಿಟ್ರೆ ಯೋಚನೆ ಮಾಡಿದ ಅದ್ರ ಮೊದಲು ತಾನೇ ಬಲಿ ಆಗ್ತೇನೆ ಅಂತೇಳಿ ಅದನ್ನು ಬಿಟ್ಬಿಟ್ಟಂತೆ. ವ್ಯಾಘ್ರಂ ನೈವಚ ನೈವಚ ಎನ್ನ ಪಿಲಿಚೆ ಉಂಡಿ, ಪಿಲಿನಿ ಬಲಿ ಕೊರಂಡ ಭಾರಿ ಖುಷಿ ಹಾಪುಣು ಅಂತೇಳಿ ಯಾರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅಂತೆ. ಅದು ಗೊತ್ತು ತಾನು ಬಲಿ ಆಗ್ತೇನೆ ಅಂತ. ಮತ್ತು ಯಾವುದನ್ನು ಅಜಾಪುತ್ರಂ ಬಲಿಂ ದದ್ಯಾತ್, ಯಾವುದಕ್ಕೆ ಹಾಯಲಿಕ್ಕೆ ಕೂಡಿ ಇಲ್ವೋ, ಉರುಳಾಡಕ್ಕೆ ಶಕ್ತಿ ಇಲ್ವೋ, ಆಡಿನ ಮರಿಯನ್ನು ಬಲಿ ಕೊಟ್ಟುಬಿಟ್ರೆ ಆಯಿತು ಅಂತ ತೀರ್ಮಾನ ಮಾಡಿದ್ರಂತೆ. ಇದು ಒಂದು ವೇಳೆ ಸಮಾಜ ಜೀವನದಲ್ಲಿ ಇದೇ ಥರ ಆಗಿಬಿಟ್ರೆ ಏನು ಮಾಡ್ತೀರಾ? ಒಬ್ಬ ಬಲಿಷ್ಠನಾದವನು ದುರ್ಬಲನ ಮೇಲೆ ಪ್ರಹಾರ ಮಾಡಿ ಬದುಕುವಂಥ ಸಂದರ್ಭಗಳು ಬಂದರೆ ಪ್ರಪಂಚದಲ್ಲಿ ದುರ್ಬಲ ಮತ್ತು ಸಬಲ ಸಮಾನವಾಗಿ ಬದುಕಲಿಕ್ಕೆ ಅವಕಾಶವೇ ಇಲ್ಲ ಅಂತ ಆಗುತ್ತೆ. ಆಗ ಸಾವಿರಾರು ವರ್ಷಗಳಿಂದ ಈ ಮಾನವ ಪ್ರಪಂಚ ಈ ಇತ್ತಿರ ಜೀವನ ಬರ್ತಾ ಇದೆ ಅಲ್ಲ, ಈ ಜೀವನ ಹೇಗೆ ಸಾಧ್ಯವಾದೀತು? ಆಗ್ತಿರಲಿಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಸ್ವಾರ್ಥ ಇದೆ, ತುಂಬ ಆಸೆ ಇದೆ, ತಾನು ಪಡಿಬೇಕು ಅಂತ ಹೇಳುವಂಥ ಆಸೆಗೆ ಕೊನೆ ಇಲ್ಲದಿರುವುದರಿಂದ ಅವನು ಪಡೆಯಬೇಕಾದ ಅಪೇಕ್ಷೆಯ ಪರಿಣಾಮವಾಗಿ ಯಾರಿಂದ ಏನು ಬೇಕಾದರೆ ಪಡೆಯಬಹುದಾದ ಶಕ್ತಿ ಅವನಲ್ಲಿದ್ದರೆ ಅವನು ದುರ್ಬಲರನ್ನು ನಾಶ ಮಾಡಿಯೇ ಬದುಕ್ತಾ ಇದ್ದ, ದುರ್ಬಲರಿಗೆ ಹಿಂಸೆ ಕೊಟ್ಟು ಬದುಕ್ತಾ ಇದ್ದ. ಆವಾಗ ಸಮಾಜದಲ್ಲಿ ಸಬಲರು ಮತ್ತು ದುರ್ಬಲರು ಸಮಾನವಾಗಿ ಬದುಕಲಿಕ್ಕೆ ಅವಕಾಶವೇ ಇರ್ತಿರಲಿಲ್ಲ ಚಾರ್ವಾಕನ ಸಿದ್ಧಾಂತರಂತೆ. ಯಾಕೆಂದರೆ ಯಾರಿಗಾದರೂ ಯಾಕೆ ಹಿಂಸೆ ಕೊಡಬಾರ್ದು, ಯಾಕೆ ಕೊಲೆ ಮಾಡಬಾರ್ದು, ಯಾಕೆ ಕಳ್ಳತನ ಮಾಡಬಾರ್ದು, ಪಾಪ ಬರುತ್ತೆ ಅಂತಲ್ವ. ಪಾಪ ಇಲ್ಲವೇ ಇಲ್ಲ ಅಂದರೆ ಏನು ಬೇಕಾದರೂ ಮಾಡ್ಬೋದಲ್ಲ. ಹಾಗಾಗಿ ಒಬ್ಬ ಮನುಷ್ಯನ ಜೀವನ ಸಾಮಾಜಿಕವಾಗಿ ಚೆನ್ನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಚಾರ್ವಾಕನ ಸಿದ್ಧಾಂತದಿಂದ. ಅವನ ಸಿದ್ಧಾಂತ ಪ್ರಕಾರ ಏನು ತಪ್ಪು ಮಾಡಿದರೂ, ಯಾರನ್ನು ಕೊಲೆ ಮಾಡಿದರೂ ತಪ್ಪು ನಡೆಯುತ್ತೆ. ಎಲ್ಲಿವರೆಗೆ ಅಂದರೆ ಗುರು ಶಿಷ್ಯ ಸಂಬಂಧವೇ ಇಲ್ಲ. ಒಂದು ವೇಳೆ ಚಾರ್ವಾಕ ದಾರ್ಶನಿಕ ಇದ್ದಾನಲ್ಲ, ಅವನು ಸಮಾಜದ ಉದ್ದೇಶಕ್ಕೋಸ್ಕರ ಏನು ದರ್ಶನ ಕೊಟ್ಟಿದ್ದಾನಲ್ಲ, ಅವನನ್ನೇ ನಾಳೆ ಕೊಂದರೂ ಪಾಪ ಬರುವುದಿಲ್ಲ ಅಂತ ಇದ್ದರೆ ಆ ದರ್ಶನ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಹಿರಿಯರು ಹೇಳಿದರು, ಸಮಾಜದ ಜೀವನ ಚೆನ್ನಾಗಿರಬೇಕು ಅಂತಾದರೆ ನೀವು ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಸಮಾಜದ ರಕ್ಷಣೆ ಯಾವುದರಿಂದ? ಧರ್ಮದಿಂದ. ಆದ್ದರಿಂದ ಧರ್ಮವು ರಕ್ಷತಿ ರಕ್ಷಿತ. ನೀನು ಧರ್ಮವನ್ನು ರಕ್ಷಣೆ ಮಾಡಿದರೆ ಮಾತ್ರ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ. ಹಾಗಾದರೆ ಧರ್ಮ ಅಂದರೆ ಏನು? ಇದೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಒಂದಷ್ಟು ಪಟ್ಟಿಗಳಿದ್ದಾವೆ. ಕೊಲೆ ಮಾಡಬೇಡಿ, ಹಿಂಸೆ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಕಳ್ಳತನ ಮಾಡಬೇಡಿ, ಹಾಗೆ ಮಾಡಬೇಡಿ, ಇದೆಲ್ಲ ಇದು ಸಾಮಾಜಿಕ ಜೀವನದ ಒಂದು ನಡೆಗೆ ಪೂರಕವಾದ ಒಂದು ಆಚಾರ ವಿಚಾರಗಳು. ಅದು ಧರ್ಮ. ಆಚಾರ ಪ್ರಭವೋ ಧರ್ಮ. ಆದರೆ
ಯಾಕೆ ಕೊಲೆ ಮಾಡಬಾರ್ದು, ಯಾಕೆ ಕಳ್ತಾರೆ, ಯಾಕೆ ಹಿಂಸೆ ಮಾಡಬಾರ್ದು ಅಂತ ಹೇಳಿದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಸಿಕ್ಕ ಹಾಕ್ಕೊಂಡ್ರೆ ಪೊಲೀಸರ ಕೈಯಲ್ಲೋ ಕೋರ್ಟಲ್ಲಿ ಶಿಕ್ಷೆ ಆಗುತ್ತೆ ಅಂತ. ಸಿಕ್ಕ ಹಾಕೊಳ್ಳೋದಾಗ ಏನು ತಪ್ಪು ಮಾಡಿದ್ರಿ ಅಂತ ತೊಂದರೆ. ಅದಕ್ಕೆ ಹೇಳಿದರು ಧರ್ಮಸ್ಯ ಪ್ರಭುರಚ್ಯುತಃ. ಆಚಾರ ನಡೆ ನುಡಿಗಳುಂಟಲ್ಲ, ಇದು ಕೇವಲ ಸಾಮಾಜಿಕ ಜೀವನಕ್ಕೆ ಸೀಮಿತ ಅಲ್ಲ, ಇದರ ಹಿಂದೆ ಒಂದು ಧರ್ಮ ರಕ್ಷಣೆ ಮಾಡತಕ್ಕಂಥ ಒಂದು ಅತೀಂದ್ರಿಯವಾದ ಶಕ್ತಿ ಇದೆ, ಅದು ಭಗವಂತ ಅಂತ. ಹಾಗಾಗಿ ಧರ್ಮಾಧಿಕಾರಿ ಯಾರು ಅಂದರೆ ಅದು ಭಗವಂತ, ಧರ್ಮಸ್ಯ ಪ್ರಭುರಚ್ಯುತಃ. ಹಾಗಾಗಿ ಒಬ್ಬ ಮನುಷ್ಯ ಏನೇ ತಪ್ಪು ಮಾಡಿದರೂ ಕೂಡ ಅವನ ಮನಸ್ಸಿನಲ್ಲಿ ತಾನು ಮಾಡಿದ ತಪ್ಪು ನನಗೆ ಕ್ಷಮೆ ಕೊಡುವಂಥ ಒಂದು ದೈವ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಂಥ ಬುದ್ಧಿ ಉಂಟಲ್ಲ, ಈ ಬುದ್ಧಿ ಉತ್ಪಾದನೆವಾದದ್ದೇ ಆಸ್ತಿಕ್ಯ ಸಮಾಜದಿಂದ. ನಾಸ್ತಿಕರಲ್ಲಿ ಈ ಬುದ್ಧಿ ಉತ್ಪಾದನೆಗೆ ಸಾಧ್ಯವಿಲ್ಲ, ಯಾಕೆಂದರೆ ದೈವ ದೇವರುಗಳೇ ಇಲ್ಲ, ಪುಣ್ಯ ಪಾಪಗಳೇ ಇಲ್ಲ ಅಂದಮೇಲೆ ಏನು ಬೇಕಾದರೆ ಮಾಡ್ಬೋದಲ್ಲ. ಆದರೆ ನಮಗೆ ಏನು ಪ್ರಜ್ಞೆ ಇದೆ ಅಂದರೆ, ನಾವು ಯಾರಿಗೂ ಅನ್ಯಾಯ ಮಾಡದೆ, ಹಿಂಸೆ ಮಾಡದೆ, ಕಳ್ಳತನ ಮಾಡದೆ, ಕೊಲೆ ಮಾಡದೆ, ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಬದುಕಬೇಕು ನಾವು. ಒಂದು ವೇಳೆ ಇದಕ್ಕೆ ತಪ್ಪಿ ನಡೆದರೆ, ಅಕಸ್ಮಾತ್ತಾಗಿ ಏನಾದರೂ ನಮ್ಮಿಂದ ತಪ್ಪಾದರೆ ದೇವರ ಮುಂದೆ, ದೈವದ ಮುಂದೆ ಕ್ಷಮೆ ಕೇಳುವಂಥ ಬುದ್ಧಿ ಏನುಂಟು ಜಾಗೃತವಾಗಿದೆ. ಈ ಜಾಗೃತವಾದ ಬುದ್ಧಿಗೆ ಕಾರಣವಾದ್ದು ಆಸ್ತಿಕ ಸಿದ್ಧಾಂತಗಳು. ಹಾಗಾಗಿ ಭಗವಂತನಲ್ಲಿ ಅಸ್ತಿತ್ವವನ್ನು ನಂಬುವವರಿಂದ ಮಾತ್ರ ಸಮಾಜ ಉಳಿಯುತ್ತಷ್ಟೇ ಹೊರತು ಧರ್ಮ, ಅಧರ್ಮ, ಪುಣ್ಯ, ಪಾಪ, ದೈವ ದೇವರು ಇಲ್ಲವೇ ಇಲ್ಲ ಅನ್ನುವವರಿಂದ ಸಮಾಜ ಸಾವಿರಾರು ವರ್ಷಗಳಿಂದ ಉಳಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾದರೆ ತಪ್ಪು ಮಾಡೋದೇ ಇಲ್ಲ ಅಂತ ಅಲ್ಲ, ಅನೇಕ ಮಂದಿಗೆ ಪಾಪ ಪ್ರಜ್ಞೆ ಇಲ್ಲದೇ ಇರ್ಬೋದು, ಅಂಥವರ ಸಂಖ್ಯೆ ಕಡಿಮೆ. ಬಹಳಷ್ಟು ಮಂದಿಗೆ ತಪ್ಪು ಮಾಡಬಾರ್ದು ಅಂತಿದೆ, ತಮ್ಮ ಕೈ ಮೀರಿ ಮಾಡಿದ್ದೇ ಆಗಿದ್ದಲ್ಲಿ ದೇವರ ಹತ್ರ ಕ್ಷಮೆ ಕೇಳಬೇಕು ಅಂತಿದೆ. ಹಾಗಾಗಿ ಯಾರೂ ನೋಡದೇ ಇರುವಂತಹ ಕಾರ್ಯವನ್ನು ಮಾಡಿದರೂ ಕೂಡ, ಯಾರಿಂದಲೂ ಶಿಕ್ಷೆ ಆಗದೇ ಇರುವ ಸಾಧ್ಯತೆ ಇದ್ದಾಗಲೂ ಕೂಡ ಸರ್ವಸಾಕ್ಷಿಯಾದ ಭಗವಂತನಿಂದ ಶಿಕ್ಷೆ ಆಗುತ್ತೆ ಅಂತ ಪ್ರಜ್ಞೆ ಎಲ್ಲಿವರೆಗೆ ಜಾಗೃತವಾಗಿರುತ್ತೋ ಅಷ್ಟೋ ತನಕ ಮನುಷ್ಯ ಸಮಾಜದಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಸಾಮಾಜಿಕವಾದ ಜೀವನಕ್ಕೆ ಬೇಕಾದದ್ದು ಧಾರ್ಮಿಕವಾದ ನಡೆ. ಧಾರ್ಮಿಕ ಜೀವನದ ಸಂರಕ್ಷಕ ಬೇಕಾಗಿರುವಂಥದ್ದು ಭಗವಂತನ ಮೇಲಿರುವ ಅಸ್ತಿತ್ವದಲ್ಲಿರುವ ನಂಬಿಕೆ. ಹಾಗಾಗಿ ಈ ಪ್ರಪಂಚದಲ್ಲಿ ಎಷ್ಟೋ ತನಕ ಆಸ್ತಿಕ ಸಮಾಜವಿರುತ್ತೋ ಅಷ್ಟೋ ತನಕ ದೈವ ದೇವಗಳ ಬಗ್ಗೆ ನಂಬಿಕೆ ಇದೆ, ಪುಣ್ಯ ಪಾಪಗಳ ಮೇಲೆ ನಂಬಿಕೆ ಇದೆ. ಹಾಗಾಗಿ ಪುಣ್ಯವನ್ನು ಮಾಡಿ ಸುಖವನ್ನು ಅನುಭವಿಸ್ಬೋದು, ಪಾಪ ಮಾಡಿ ದುಃಖವನ್ನು ಅನುಭವಿಸ್ತೇವೆ ಅಂತ ಹೇಳುವಂಥ ಪ್ರಜ್ಞೆ, ಇದನ್ನು ಕೊಡತಕ್ಕಂಥ ದೈವ ದೇವತೆಗಳ ಮೇಲೆ ನಂಬಿಕೆ ಶಾಶ್ವತವಾಗಿರುವಷ್ಟು ಕಾಲ ಮಾತ್ರ ಸಮಾಜ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಉಂಟು ಎಂಬ ಕಾರಣಕ್ಕೆ ಚಾರ್ವಾಕನ ಸಿದ್ಧಾಂತವನ್ನು ಮೆಟ್ಟಿ ಆಸ್ತಿಕ ಸಿದ್ಧಾಂತಗಳು ಈ ಪ್ರಪಂಚದಲ್ಲಿ ಧರ್ಮವನ್ನು ಬಿತ್ತಿ ಧರ್ಮದ ಮೇಲೆ ಸಾಮಾಜಿಕವಾದ ಬದುಕನ್ನು ನಿರೂಪಿಸ್ತಾ ಆಚಾರ ವಿಚಾರದ ಬಗ್ಗೆ ಒಂದಷ್ಟು ನಿರ್ದೇಶನವನ್ನು ಕೊಡ್ತಾ ಈ ಸಮಾಜವನ್ನು ಕಾಪಾಡ್ತಾ ಇದೆ ಅಂತ ಹೇಳುವಂಥದ್ದು ನಾವು ಒಪ್ಪಬೇಕಾಗಿರತಕ್ಕಂಥ ಸಂಗತಿ. ಅಂತಹ ಧರ್ಮ ಆಚರಣೆಗಳ ಮೇಲೆ ನಿಯಂತ್ರಣ ಸಾಗಿಸ್ತಕ್ಕಂತಹ ಅನೇಕ ದೇವತೆಗಳನ್ನು ನಮ್ಮ ಸಮಾಜ ಒಪ್ಪಿಕೊಂಡಿದೆ. ಈಗಾಗಲೇ ಪ್ರಭಾಕರ ಜೋಶಿ ಇದರ ಬಗ್ಗೆ ತುಂಬ ಸುಂದರವಾದ ನಿರೂಪಣೆ ಮಾಡಿದ್ದಾರೆ. ಅಂತಹ ದೇವತೆಗಳ ದೈವಿ ಶಕ್ತಿಗಳ ಶ್ರದ್ಧೆಯನ್ನು ಜಾಗೃತ ಮಾಡಬೇಕಾದ್ರೆ ಶ್ರದ್ಧಾ ಕೇಂದ್ರ ಗಟ್ಟಿ ಇರಬೇಕು. ನಮಗೆಲ್ಲ ಆಸೆ ಇದೆ ಏನಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಭಗವಂತನ ಮೇಲೆ ಶ್ರದ್ಧೆ ಇಟ್ಕೊಂಡು ಬದುಕಬೇಕು, ಆವಾಗ ಸಮಾಜದಲ್ಲಿ ಒಂದಷ್ಟು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಅವರಿಗೆ ಅಂತ. ಆದರೆ ಶ್ರದ್ಧೆ ಇಟ್ಕೊಳ್ಬೇಕಾದ್ರೆ ಶ್ರದ್ಧಾ ಕೇಂದ್ರ ಇರಲೇಬೇಕು. ಶ್ರದ್ಧಾ ಕೇಂದ್ರವಿಲ್ಲದೆ ಶ್ರದ್ಧೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಚಿಕ್ಕದಿರಬೇಕಾದ್ರೆ ಒಂದು ಹಲಸಿನ ಮರದ ಬುಡದಲ್ಲಿ ಒಂದು ಕಲ್ಲನ್ನು ತೋರಿಸಿ ಒಂದು ನಮ್ಮ ಎಲ್ಲದೋ ವರ್ತೆ ಕಲ್ಕೊಡು ಅಂತ ಹೇಳಿದರೆ ನಾವು ನಂಬ್ತಾ ಇದ್ವಿ. ಆದರೆ ಕಾಲ ಬದಲಾವಣೆ ಆಗಿದೆ, ಇವಾಗ ಅದನ್ನೆಲ್ಲ ನಂಬುವಂಥ ಕಾಲ ಅಲ್ಲ. ಹುಡುಗರು ಓದಿದ್ದಾರೆ, ಹೆಣ್ಣುಮಕ್ಕಳು ಓದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಅವರಿಗೆ ಈಗ ಅದನ್ನೆಲ್ಲ ನಂಬುವಂಥ ಸ್ಥಿತಿ ಇಲ್ಲ. ಅವರಿಗೆ ಒಂದು ಒಳ್ಳೆಯ ದೈವದ ಗುಂಡ ಇತ್ತಂಡ ಅದು ದೈವಸ್ಥಾನ, ಒಂದು ಒಳ್ಳೆಯ ದೇವಿಯ ಆಲಯ ಇದ್ದರೆ ಅದು ದೇವಸ್ಥಾನ. ಇಲ್ಲಿ ಹೋಗಿ ಕನಿಷ್ಠ ಶ್ರದ್ಧೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕಾದ್ರೆ ಶ್ರದ್ಧಾ ಕೇಂದ್ರಗಳು ಗಟ್ಟಿಬೇಕು. ಅಂತಹ ಶ್ರದ್ಧಾ ಕೇಂದ್ರಗಳು ಕರಾವಳಿ ಜಿಲ್ಲೆಯಲ್ಲಿ ಬೇಕಾದಷ್ಟು ಗಟ್ಟಿಯಾಗಿ ಬಿಟ್ಟಿದ್ದಾವೆ. ಒಬ್ಬರಿಂದ ಒಬ್ಬರು ಸ್ಪರ್ಧಾತ್ಮಕವಾದ ರೀತಿಯಲ್ಲಿ ದೈವಿ ಕೆಲಸ ಮಾಡಲಿಕ್ಕೆ ಒಂದು ದಾರಿಗೆಯನ್ನು ಕಂಡುಹುಡುಕಿದ್ದಾರೆ ಅಂತ ಹೇಳಿದರೆ ಒಳ್ಳೆಯ ಬೆಳವಣಿಗೆ. ಅದೇ ರೀತಿ ಇವತ್ತು ಇಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಅತ್ಯಂತ ಸುಂದರವಾದ ಕಲ್ಲಿನಲ್ಲಿ ಇನ್ನು ಶಾಶ್ವತವಾಗಿರಬೇಕು ಎಂಬ ಕಾರಣಕ್ಕೆ ಸದ್ಯಕ್ಕೆ ಅಳಿಯಲದೇ ಇರುವಂಥ ರೀತಿಯ ಕಲ್ಲಿನ ಗರ್ಭಗುಡಿ, ನಮಸ್ಕಾರ ಮಂಟಪ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸುಂದರವಾದ ಮಾಡು, ಅದಕ್ಕೆ ತಾಮ್ರವನ್ನೇ ಹೊದಿಸಿಬಿಟ್ಟಿದ್ದಾರೆ. ಹೀಗೆ ನಮ್ಮ ಎಷ್ಟು ನಾಗಬನ್ನಗಳು, ದೇವಸ್ಥಾನಗಳು ಜೀರ್ಣೋದ್ಧಾರವಾಗ್ತಾವೋ, ಎಷ್ಟು ಮಕ್ಕಳು ಮೊಮ್ಮಕ್ಕಳು ಆ ಜಾಗಕ್ಕೆ ಬಂದು ನಮ್ಮ ಹಿರಿಯರು ನಂಬಿದ ದೈವದೇವರು ಅಂತ ಹೇಳುವಂಥ ಶ್ರದ್ಧೆಯನ್ನು ಸಂಪಾದನೆ ಮಾಡ್ತಾರೋ ಅಷ್ಟು ಕಾಲ ಈ ಸಮಾಜ ಚೆನ್ನಾಗಿರಲಿಕ್ಕೆ ಸಾಧ್ಯ ಉಂಟಾದ್ರಿಂದ ಧರ್ಮೋ ರಕ್ಷತೆ ರಕ್ಷಿತ. ಎಷ್ಟು ಕಾಲ ನಾವು ಧರ್ಮವನ್ನು ರಕ್ಷಣೆ ಮಾಡ್ತೇವೋ, ದೈವಿ ಶ್ರದ್ಧೆಯನ್ನು ರಕ್ಷಣೆ ಮಾಡ್ತೇವೋ ಅಷ್ಟು ಕಾಲ ನಾವು ನಮ್ಮ ಮಕ್ಕಳ ಮೊಮ್ಮಕ್ಕಳ ಮೂಲಕ ಸುರಕ್ಷಿತವಾಗಿರ್ತೇವೆ ಅಂತ ಹೇಳುವಂಥದ್ದು ಒಂದು ಆಸ್ತಿಕ ಸಮಾಜದ ಸಂದೇಶ. ಅಂತಹ ಒಂದು ದೇವಿ ಸ್ಥಾನದ ಜೀರ್ಣೋದ್ಧಾರವಾಗಿ ಬ್ರಹ್ಮಕಲಶೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಂದಿ ಸಂಪನ್ಮೂಲ ವ್ಯಕ್ತಿಗಳನ್ನು, ಧಾರ್ಮಿಕ ವ್ಯಕ್ತಿಗಳನ್ನು, ತಿಳಿದವರನ್ನು ಕರೆಸಿಬಿಟ್ಟು ಈ ವೇದಿಕೆಯಲ್ಲಿ ಒಂದಷ್ಟು ಧಾರ್ಮಿಕವಾದ ಮಾತುಗಳನ್ನು ಕೇಳಿಸಬೇಕು ಅಂತ ಹೇಳುವಂಥ ಸಂಕಲ್ಪದ ಫಲವಾಗಿ ಈ ವೇದಿಕೆಯಿಂದ ಇಂಥ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ.
ಈ ವೇದಿಕೆಯಲ್ಲಿ ತುಂಬ ಜನ ಸೇರಿಬಿಟ್ರೆ ಅಂತೂ ಕೇಳಬೇಕಾಗಿಲ್ಲ. ಆದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಜನಗಳು ಅಷ್ಟು ಬೇಗ ಬರಲಿಕ್ಕೆ ಆಗದೇ ಇರ್ಬೋದು, ಗೊತ್ತಿಲ್ಲ ನನಗೆ. ಒಂದು ವೇಳೆ ಬರಲಿಕ್ಕೆ ಅವಕಾಶ ಇದ್ದರೂ ಬರದೇ ಇದ್ದರೆ ನಿಮಗೆ ನಷ್ಟ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಒಂದು ಒಳ್ಳೆಯ ಸಾತ್ವಿಕ ಚಿಂತನೆಯನ್ನು ಕೊಡುವಂಥ ವೇದಿಕೆ ಆದ್ದರಿಂದ ಆದಷ್ಟು ಜನಗಳು ಸೇರುವುದು ಒಳ್ಳೆಯದು ಇಂಥ ಕಾರ್ಯಕ್ರಮಕ್ಕೆ. ಯಾಕೆಂದರೆ ನಿಮಗೆ ಯಾವತ್ತೂ ಸಿಗೋದೇ ಇಲ್ಲ ಇದು. ಇನ್ನು 12 ವರ್ಷ ಬಿಟ್ಟು ನಿಮಗೆ ಧಾರ್ಮಿಕ ಬ್ರಹ್ಮಕಲಶೋತ್ಸವ ಸಿಗೋದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆದಷ್ಟು ನೀವು ನಿಮ್ಮ ಪರಿಚಯದವರನ್ನು ಮನೆಯವರನ್ನೆಲ್ಲ ಕರ್ಕೊಂಡು ಬರುವಂತಹದ್ದು ಒಂದು ರೂಢಿಸಿಕೊಂಡ್ರೆ ಈ ಚಪ್ಪರ ಪೂರ್ತಿ ತುಂಬಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಧಾರ್ಮಿಕ ಸಭೆ, ಅದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರು ಕೂಡ ನಮಗೆ ಆತ್ಮೀಯರು, ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ವೇದಿಕೆ ಮುಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ದುರ್ಗಾ ಪರಮೇಶ್ವರಿಯ ಮತ್ತು ಪರಿವಾರ ದೇವತೆಗಳ ಪ್ರಾರ್ಥನೆಯನ್ನು ಸಂದಾಯ ಮಾಡ್ತಾ, ಈಗಾಗಲೇ ವೇದಿಕೆಯಲ್ಲಿ ಘೋಷಣೆ ಮಾಡಿದ ಹಾಗೆ ನನಗೆ ಮುಂದೆ ಧಾರ್ಮಿಕ ಅನುಷ್ಠಾನಕ್ಕೆ ಹೋಗಬೇಕಾದ ಒತ್ತಡ ಇರುವುದರಿಂದ ನಾನು ನಿರ್ಗಿಸಬೇಕಾದ ಪ್ರಸಂಗ ಇದೆ. ಎಲ್ರಿಗೂ ಭಗವತಿಯ ಅನುಗ್ರಹ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಪೂಜ್ಯ ಸ್ವಾಮೀಜಿಗಳ ಅಮೃತಮಯ ಆಶೀರ್ವಚನವು ನಮ್ಮೆಲ್ಲರ ಜೀವನಕ್ಕೆ ದಿಕ್ಕು ತೋರಿಸುವಂತಹ ದೀಪವಾಗಲಿ ಎನ್ನುವಂತಹ ಆಶಯದೊಂದಿಗೆ ಈ ತುಂಬಿದ ಸಭೆಯಲ್ಲಿ ಸೇರಿರುವಂತಹ ಎಲ್ಲ ಭಕ್ತ ಮಹಾಶಯರ ಪರವಾಗಿ ಸ್ವಾಮೀಜಿಗಳಿಗೆ ಅತ್ಯಂತ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಇದ್ದೇವೆ. ಗೌರವಾನ್ವಿತ ಸ್ವಾಮೀಜಿಗಳಿಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಮಿತ್ರಂಪಾಡಿ ಜಯರಾಮರೈ ಅಬುದಾಬಿ NRI ಉದ್ಯಮಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮುಖ್ಯ ಅತಿಥಿಯ ನೆಲೆಯಲ್ಲಿ ಈ ವೇದಿಕೆಯನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಶರವೂರು ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಇತ್ತ ತಾನೇ ಪೋಯಿನಂಚಿನ ಶ್ರೀ ಸ್ವಾಮೀಜಿಗೆ ನಾ ಪಾದಸ್ಪರ್ಶ ಮಲ್ತೊಂದು ವೇದಿಕೆ ಉಪನಂಚಿನ ಬೇತೆ ಬೇತೆ ಕ್ಷೇತ್ರಡು ಧಾರ್ಮಿಕ ತುಪ್ಪು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಕೀಯ ಉದ್ದಿಮೆದ ಅಂಚೆ ಬೇತೆ ಬೇತೆ ಕ್ಷೇತ್ರಡು ಸಾಧನೆ ಮಲ್ತನಂಚಿನ ಅನರ್ಘ್ಯ ರತ್ನಗಳು ನಮ್ಮ ವೇದಿಕೆ ಉಪ್ಪಣವು ಎಂಕ ಮಸ್ತ್ ಖುಷಿ ಆವೊಂದುಂಡು. ದಾಯಪಂಡ ಎಂಕ್ಲ ಅಕಲ್ನೊಟ್ಟಿಗೂ ಈ ವೇದಿಕೆಯನ್ನು ಪಾಲ್ಪಡೆಯರ ಆ ಸುಯೋಗ ತಿಕ್ಕಣು ಪಂಡದ ಮಸ್ತ್ ಖುಷಿ ಆವೊಂದುಂಡು. ಅಂಚನೆ ವೇದಿಕೆತ ದುಂಬು ಭಕ್ತ ಬಾಂಧವರೇಟ ಎನ್ನ ಉಡಲ್ ದಿಂಜಿನ ಸೊಲ್ಮೆಲು ಇನ್ನಿತ್ತ ಈ ಒಂಜಿ ಪುಣ್ಯಕ್ಷೇತ್ರದ ಈ ಒಂಜಿ ಬ್ರಹ್ಮ ಕಲಶೋತ್ಸವದ ಧಾರ್ಮಿಕ ಸಭೆ ಮುಲ್ಪ ಸೇರ್ದಿನ ಭಕ್ತರು ಈ ಒಂಜಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾತಪ್ಪು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಸಭಾಧ್ಯಕ್ಷರು ಅಂಚನೆ ಸಮಿತಿ ಮುಕ್ಲಿನ ಮಾತ ಬಹುಶಃ 1-2 ವರ್ಷದ ಸತತ ಪ್ರಯತ್ನಡು ಈತೊಂಜಿ ಪೊರ್ಲುಡು ಈ ಪುಣ್ಯಕ್ಷೇತ್ರ ಈತೊಂಜಿ ಮಾತೆರೆಗ್ಲ ಭಕ್ತರಿಗೆ ಒಂಜಿ ಕ್ಷೇತ್ರ ಅಕಲೆಗೆ ಒಂಜಿ ಪುಣ್ಯ ಕಾರ್ಯಗೂ ಆ ದೇವರ ಅನುಗ್ರಹ ತಿಕ್ಕಿಯರ ಸಾಧ್ಯ. ಮುಲ್ಪೈತೆ ಮಸ್ತ್ ಜನ ಧರ್ಮದ ಬಗ್ಗೆ ಮಸ್ತ್ ಪಾತೇರಿಯರು ಖಂಡಿತ ಸನಾತನ ಧರ್ಮ ನಮ್ಮ ಓಲು ಪೋಂಡಲ ವಿಶ್ವದ ವಾ ದೇಶೋಡಿತ್ತಂಡಾಂಡಲ ಕಲೆ ಸಂಸ್ಕೃತಿ ಆಚಾರ ವಿಚಾರ ಈ ಸನಾತನ ಧರ್ಮ ಅವು ನಮ್ಮನ್ನು ಕಾಪಾಡುವಂತೂ ಬರ್ಪುಂಡು. ನಮ್ಮ ಇಂಚಿನ ಈ ಪುಣ್ಯಕ್ಷೇತ್ರ ಈ ಒಂಜಿ ತುಳುನಾಡು ಭಾರತ ದೇಶಡು ನಮ್ಮ ಜನ್ಮ ಪಡೆಯಿನ ನಮ್ಮ ಪುಣ್ಯವಂತರು ಭಾಗ್ಯವಂತರು ಮುಲ್ಪ ನಮರ್ತ ದಾದ ಸೇವೆ ಮಲ್ಪೆಯರ ಆಪುಣು ಪನ್ಪನವು ಅವು ಭಾರಿ ಮುಖ್ಯ. ನಮ್ಮ ಒವ್ವೇ ದೇಶಡು ಉಪ್ಪಗ ಆಂಡ ಜನ್ಮ ಪಡೆಯಿನಂಚಿನ ದೇಶ ನಂಗೆ ಶ್ರೇಷ್ಠ. ಈ ಶ್ರೀ ದುರ್ಗಾ ಪರಮೇಶ್ವರಿ ಪಂಡ ದೇವಿ ನಂಗೆ ಅಪ್ಪೆಡ್ದು ಮಲ್ಲ ದೇವರ ಇಜ್ಜಿನ ಪನ್ಪ ನಮ್ಮ ಖಂಡಿತ ದಾಯಪಂಡ ನಮ್ಮ ಕಿನ್ನೆ ಪೊಣ್ಣು ಬಾಲ ಹಿಡ್ದು ಪತ್ತಿನ ಮಸ್ತ್ ಪ್ರಾಯತಕ್ಲೆ ಮುಟ್ಟಲ್ಲ ಅಮ್ಮನ್ ಪನ್ಪ ಆ ಒಂಜಿ ದೇವಿನ ರೂಪಡ್ ತೂಪಣ ನಮ್ಮ ಮಾತ
ಮಾತೇರೇನು ಅಕಲ್ನ ಆಶೀರ್ವಾದ ಎತ್ತನಂದಾಂಡ ಅಕಲ್ನ ಪ್ರೀತಿ ವಾತ್ಸಲ್ಯ ಎತ್ತನಂದಾಂಡ ನಮ್ಮ ವಿಶ್ವತ ವಾ ದೇಶ ಪೋಯಂದಾಂಡಲ ನಂಗೆ ಸುಖ ಸಮೃದ್ಧಿ ತಿಕ್ಕ್ಯಾರ ಸಾಧ್ಯ. ನಮ್ಮ ಹೇಮಂತನ್ನೇ ಬಹುಶಃ ಒಂಜಿ ವರ್ಷದಿಂಚಿ ಪಂಡೊಂದುಳ್ಳೇರು ಜಯರಾಮಣ್ಣ ಇರೋ ಒಂಜಿ ಬರೋಡು ಈ ಕಾರ್ಯಕ್ರಮಗೊಂದು ಖಂಡಿತ ಒಂದೊಂಜಿ ಸುಯೋಗ ಅಂದು ಯಾನೆನ್ವೆ ರವಿಯನ್ನೇ ಪನ್ನಲೆಕ್ಕನೆ ವಾರಿತ್ತನೆಡ್ದಾತು ಎಂಕ್ಲ ಈ ಒಂಜಿ ಸುಯೋಗ ತಿಕ್ಕದಂಡು ದಾಯಿ ಪಂಡ ಇಜ್ಜಿಂದಾಂಡ ఆయన ಕರಿ ತಿಂಗಳು ಬರೋಡಿತ್ತಂಡು ಬತ್ತು ಒಂಜಿ ವಾರೋಟು ಪೋಪಿನ ಪಂಡ ಕೆಲವು ಕಾರ್ಯಕ್ರಮ ಇತ್ತಂಡು ಆಂಡ ವಾರತಾತು ಒಂತೆ ಲೇಟ್ ಮಲ್ತನೆಡ್ದಾತು ಮುಲ್ಪ ಇಂಕ್ ಈ ಧಾರ್ಮಿಕ ಕ್ಷೇತ್ರಡ್ ಬತ್ತದ ಈ ದೇವಿನ ಒಂಜಿ ಸೇವೆ ಮಲ್ಪುನಂಜಿನ ಯೋಗ ಭಾಗ್ಯ ಇಂಕ ತಿಕ್ಕಂಡು ಮಸ್ತ್ ಸಂತೋಷ ಆವೊಂದುಂಡು. ಮುಲ್ಪ ಮಸ್ತ್ ಭಕ್ತರು ಅಕಲ್ನ ತನುಮನ ಧನ ಸಾಕಾರಟು ಈತೊಂಜಿ ಪೊರ್ಲುಟು ಈ ಪುಣ್ಯಕ್ಷೇತ್ರ ಅವೊಂದುಂಡು. ಖಂಡಿತ ಅವು ಯಾನು ಎನ್ನವು ಪಂಡದ ಖಂಡಿತ ಅತ್ತು ಇಂಚಿನ ದೇವಿನ ಒಂಜಿ ಅನುಗ್ರಹಟ್ ಪ್ರತಿಯೊರಿಯಾಗ್ಲ ಆ ಶಕ್ತಿ ದೇವಿ ಕೊರ್ಪೇರು. ಆ ಶಕ್ತಿದ ಒಂಜಿ ಪಾಲು ನಮ್ಮ ಇಂಚಿನ ಒಂಜಿ ಧಾರ್ಮಿಕ ಕ್ಷೇತ್ರ ಕೊರಿಯಂದಾಂಡ ನಂಗೆ ಖಂಡಿತ ನಮ್ಮ ಜೀವನೋಟು ಒಂಜಿ ಎಡ್ಡೆ ರೀತಿತ ಜೀವನ ಮಲ್ಪೇರು ಸಾಧ್ಯ. ಅಂಚನೆ ನಮ್ಮ ಕೂಟ ಕುಟುಂಬ ನಮ್ಮ ಸಮಾಜ ನಮ್ಮ ದೇಶ ಎಡ್ಡೆವರ ಸಾಧ್ಯ. ಇನಿ ಅಂಚನೆ ನಮ್ಮ ಭಾರತ ದೇಶದ ಬಗ್ಗೆ ಪಾತೇರಿಯರು ಖಂಡಿತ ಭಾರತ ದೇಶ ವಿಶ್ವಡೇ ಒಂಜಿ ಪುದರ್ ಪಡೆಯಿನ ದೇಶ ಅವೊಂದುಂಡು. ವಿಶ್ವಗುರು ತ ಮುಟ್ಟ ನಮ್ಮ ಪೋವಂತುಲ್ಲ ವಿಶ್ವಗುರುವೇ ಆವಂತುಲ್ಲ ದಾಯಪಂಡ ಇನಿ ವಿಶ್ವತ ವಾ ದೇಶನ್ ತೂಣದಾಂಡಲ ನಮ್ಮ ದೇಶದ ಇತ್ತನಂಚಿನ ಆ ಕಲೆ ಸಂಸ್ಕೃತಿ ಆಚಾರ ವಿಚಾರ ಈ ಧಾರ್ಮಿಕ ಖಂಡಿತ ಬೇತೆ ದೇಶಡುಪ್ಯರ ಸಾಧ್ಯ ಇಚ್ಚಿ. ನಮ್ಮ ದೇಶಡು ಎತ್ತೋ ಮತ ಉಳ್ಳ ಮತ ಎತ್ತೋ ಭಾಷೆಲುಂಡು ಜಾತಿ ಭಾಷೆ ಆಂಡ ಈತೊಂಜಿ ಪರಸ್ಪರವಾತು ಈತೊಂಜಿ ಆತ್ಮೀಯತೆ ಆಯ್ತು ಪೋಡೊಂದು ಆಂಡ ಬಹುಶಃ ಮುಲ್ಪತ ಸನಾತನ ಧರ್ಮ ನಮ್ಮನ್ನು ಕಾತೊಂದು ಬರ್ಪಿನಂಚಿನ ಈ ಒಂಜಿ ದೇವರ ಪುಣ್ಯಕ್ಷೇತ್ರ ಒಂದು ಖಂಡಿತ ಸಾಧ್ಯ. ಅವೇರ್ತಾತ ನಮ್ಮ ಓಲು ಪೋಯಂದಾಂಡಲ ನಮ್ಮ ಇನ್ನಿತೂಲೆ ನಮ್ಮ ಭಾರತೀಯರು ವಾ ದೇಶ ಪೋಯಂದಾಂಡಲ ಅಲ್ಪ ಬಾರಿ ಮಲ್ಲ ಸ್ಥಾನ ಮಾನಟುಲ್ಲೇರು ಆ ಗೌರವಟುಲ್ಲೇರು ಅವು ಖಂಡಿತ ಈ ಪುಣ್ಯ ಕ್ಷೇತ್ರ ತಾತು ಈ ಭಾರತ ಪನ್ಪಿನ ಒಂಜಿ ಪುಣ್ಯ ಭೂಮಿ ಇಡ್ತಾತು ಸಾಧ್ಯ. ಅಂಚನೆ ನಮ್ಮ ಮಾತೆಯರು ಮುಲ್ಪ ದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏತ್ ಪಂಡ ಅನುಗ್ರಹ ನಂಗೆ ಕೊರ್ಪುಂಡ ಅಂಚನೆ ನಮ್ಗೆ ಮಾತೆಯರ್ನ ಆಶೀರ್ವಾದಟ್ ನಮ್ಮ ಈತೆತ್ತರೋಗ ಪೋರ್ಲ ಸಾಧ್ಯ. ಮುಲ್ಪ ಸೇರ್ದಿನ ಸಂಘ ಸಂಸ್ಥೆಲಾತುಪ್ಪು ಅಂಚನೆ ವೇದಿಕೆ ಇತ್ತನ ಮಹಾದಾನಿಲ್ನಗ್ಲಾತುಪ್ಪು ಅಂಚನೆ ಮುಲ್ಪೆತ್ತನ ಪ್ರತಿಯೊರಿಯಾಗ್ಲ ಎನ್ನ ಉಡಲ್ದಿಂಜಿನ ಸೊಲ್ಮೆನ ಸಂದ ಒಂದು ನನಾತ್ ಮುಲ್ಪ ಸುಖ ಸಮೃದ್ಧಿ ಅಭಿವೃದ್ಧಿ ಆಪಿನಂಚಿನ ಯೋಗ ಭಾಗ್ಯ ಈ ದೇವಿ ದೇವಸ್ಥಾನದ ಮಾತೆರಗಳ ಅನುಗ್ರಹ ತಿಕ್ಕಡು ಪಂಡೊಂದು ಎಂಕ್ ಈ ಸುವರ್ಣ ಅವಕಾಶ ಕೊರ್ನಂಚಿನ ಮಾತೆರಗಳ ಎನ್ನ ಉಡಲ್ದಿಂಜಿನ ಸೊಲ್ಮೆನ ಸಂದ ಒಂದು. ಜೈ ಭಾರತ್ ಜೈ ಹಿಂದ್. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಇನ್ನೋರ್ವರು ಅತಿಥಿಗಳಾಗಿರುವಂತಹ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅಧ್ಯಕ್ಷರು. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಡಾಕ್ಟರ್ ಹೇಮಂತ್ ರೈ ಮನವಳ್ಳಿಕೆ ಗುತ್ತು, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ಕ್ಷೇತ್ರ ಶರವರು ತಮ್ಮ ಅಧ್ಯಕ್ಷೀಯ ಭಾಷಣಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ವೇದಿಕೆಯಲ್ಲಿದ್ದು ನಮಗೆ ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ ಈ ದೇವಸ್ಥಾನದ ಕಾರಣಿಕವನ್ನು ಹಾಡಿ ಹೊಗಳಿ ತನ್ನ ಜೀವನದ ಪರಿವರ್ತನೆಗೆ ಈ ದೇವಸ್ಥಾನ ಹೇಗೆ
ಕಾರಣವಾಗಿದೆ ಅನ್ನುವಂಥನ್ನು ಹೇಳಿ, ನಮ್ಮ ಜಿಲ್ಲೆಯ ಮಾಜಿ ಸಂಸದರು, ಸಮಗ್ರ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಅವರೇ, ಹೊರದೇಶದಲ್ಲಿದ್ದು ವಿದೇಶದಲ್ಲಿದ್ದು ಕೆಟ್ಟದಲ್ಲೂ ಕೆಲಸನ ಒಳ್ಳೆಯದನ್ನು ನೋಡಬೇಕು ಅಂತ ಹಾಗೆ ನೋಡಿ ಇಬ್ಬರು ಕೂಡ ಯುದ್ಧ ಆಗ್ತಾಯಿದ್ರು ಕೂಡ ಆ ಯುದ್ಧದಿಂದ ಜೀವನ ಅಸ್ತವ್ಯಸ್ತ ಆದರೂ ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದು ಈ ದೇವರ ಶ್ರೀದೇವಿಯ ದರ್ಶನವನ್ನು ಪಡೆಯುವಂಥ ಭಾಗ್ಯವನ್ನು ಹೊಂದಿರತಕ್ಕಂಥ ವಿದೇಶದ ಇಬ್ಬರು ಮಿತ್ರಂಪಾಡಿ ಜಯರಾಮಣ್ಣ ಮತ್ತು ಕತಾರ್ನ ರವಿಯಣ್ಣ ಅವರೇ, ಆದಷ್ಟು ಬೇಗ ಯುದ್ಧ ನಿಂತು ಸಹಜ ಸ್ಥಿತಿಗೆ ಜನಜೀವನ ಬರಲಿ ಅಂತ ಶ್ರೀದೇವಿಯಲ್ಲಿ ಬೇಡಿಕೊಳ್ತಾ, ನಮ್ಮೊಂದಿಗಿರ್ತಕ್ಕಂಥ ಇವತ್ತು ಧಾರ್ಮಿಕ ಉಪನ್ಯಾಸದ ಮೂಲಕ ಯಾವ ರೀತಿ ಭಾರತೀಯ ದರ್ಶನಗಳು, ಧರ್ಮ ಅಂದರೆ ಹೇಗಿರುತ್ತೆ, ಯಾವ ರೀತಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಅದರೊಂದಿಗೆ ಹಾಸ್ಯವನ್ನು ಸೇರಿಸಿ ಎಲ್ಲರಲ್ಲಿ ನಗು ಬೆರೆಸಿದಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರೇ, ನಮ್ಮೆಲ್ಲರ ಮಿತ್ರ ಅಂತ ಶಶಿಕುಮಾರ್ ಐ ಬಾಲಿಯೋಟ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿರ್ತಕ್ಕಂಥ ಆತ್ಮೀಯ ಭಗವದ್ಭಕ್ತರೇ, ದ್ವಾಪರ ಯುಗದ ಇತಿಹಾಸವನ್ನು ತೆಗೆದರೆ ಸುಮಾರು 5,000 ವರ್ಷ ಅಂತ ಹೇಳುವಂಥ ಆ ಒಂದು ಇತಿಹಾಸದಲ್ಲಿ ದೌಮ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸರೋವರದಲ್ಲಿ ಕಂಡಿರ್ತಕ್ಕಂಥ ದುರ್ಗೆ ಇವತ್ತು ಆ ಸರೋವರ ಅನ್ನುವಂಥ ಸರೋವರದಲ್ಲಿರ್ತಕ್ಕಂಥ ದುರ್ಗೆ ಈ ಸರೋವರ ಇಂದು ಶರವೂರಾಗಿ ಸೀಮೆಯನ್ನು ಪರಿಯುವಂಥ ತಾಯಿ ದುರ್ಗಾ ಪರಮೇಶ್ವರಿ ನಮಗೆಲ್ಲರಿಗೂ ಕೂಡ ಹರಸ್ತಾ ಈ ಸೀಮೆಯ ಭಕ್ತರನ್ನು ಪೊರೆತಾ ಇರತಕ್ಕಂಥ ಈ ಒಂದು ಸುಸಂದರ್ಭ 1990 ಹಾಗೆ 2007ರಲ್ಲಿ ಬ್ರಹ್ಮಕಲಶ ಆಗಿ ಇದೀಗ 2026 ಈ ಒಂದು ಶುಭ ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ, 2 ವರ್ಷ ಅಂತ ಹೇಳೋದಕ್ಕಿಂತ ಕೂಡ ಸುಮಾರು 1 ವರ್ಷ 11 ತಿಂಗಳ ಹಿಂದೆ 2024ನೇ ಇಸವಿಯಲ್ಲಿ ಮೇ 2ರಂದು ಬಾಲಾಲಯ ಪ್ರತಿಷ್ಠಾಪನೆ ಆಗಿ 2026 ಏಪ್ರಿಲ್ 2 ಅಂದರೆ ಸರಿಯಾಗಿ 1 ವರ್ಷ 11 ತಿಂಗಳಲ್ಲಿ ಬ್ರಹ್ಮಕಲಶ ಆಗುವಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಮಗ್ರ ಜೀರ್ಣೋದ್ಧಾರ ಆಗಿರುವಂಥದ್ದು, ಸುಮಾರು 10 ಕೋಟಿ ಅಂದಾಜು ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು, ಸಂಪೂರ್ಣ ಶಿಲಾಮಯವಾಗಿರ್ತಕ್ಕಂಥ ಗರ್ಭಗುಡಿ ಇರ್ಬೋದು, ನಮಸ್ಕಾರ ಮಂಟಪ ಇರ್ಬೋದು, ಸುತ್ತುಪೌಳಿ ಇರ್ಬೋದು, ಹಾಗೆ ಏಕಶಿಲಾ ಧ್ವಜಸ್ತಂಭ ಇರ್ಬೋದು. ಅದರೊಂದಿಗೆ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥ ರಾಜಗೋಪುರ ಅಥವಾ ಈ ಒಂದು ಮಹಾದ್ವಾರ ಎದುರು ನಮಗೆ ಕಾಣ್ತಾ ಇರ್ತಕ್ಕಂಥ ಮಹಾದ್ವಾರ, ಅದು ಸುಮಾರು 50 ಅಡಿ, 50ರಿಂದ 55 ಅಡಿ ಎತ್ತರ ಇರುವಂಥದ್ದು. ಈ ಮೂಲಕ ಈ ರಥಬೀದಿಯಲ್ಲಿರ್ತಕ್ಕಂಥ ಮಹಾದ್ವಾರ, ನಳಿನನ್ನು ಮೊನ್ನೆ ಕೂಡ ಬರುವಾಗ ಹೇಳಿದರು, ಬಹಳ ದೊಡ್ಡದಾಗಿ ಸುಂದರವಾಗಿ ಆಗ್ತಾ ಇರ್ತಕ್ಕಂಥ ದ್ವಾರ. ನಾನು ಆ ಕಡೆ ಈ ಕಡೆ ಹೋಗ್ತಾ ಬರುವಾಗ ನೋಡ್ತಾ ಇರ್ತೇನೆ ಅಂತ ಹೇಳಿದರು. ಅದರೊಟ್ಟಿಗೆ ಅದು ನಾಳ್ದು ಮುಗಿಬೋದಾ, ಕಂಪ್ಲೀಟ್ ಆಗ್ಬೋದಾ ಅಂತ ಕೂಡ ಕೇಳಿದರು. ಆದರೆ ಎಲ್ಲರಿಗೂ ಕೂಡ ಈ ಕ್ಷೇತ್ರದ ಮಹಿಮೆನೆ ಅಂಥದ್ದು, ಈ ಕ್ಷೇತ್ರದ ಶಕ್ತಿಯೇ ಅಂಥದ್ದು. ರವಿಯಣ್ಣ ಹೇಳಿದಾಗೆ ಅವರು ಒಂದೆರಡು ತಿಂಗಳ ಹಿಂದೆ ಬಂದು ನೋಡಿದಂಥ ಆ ಒಂದು ಚಿತ್ರಣ, ಅಲ್ಲಿರ್ತಕ್ಕಂಥ ಕೆಲಸ ಇವತ್ತು ಸಂಪೂರ್ಣ ಬದಲಾವಣೆ ಆಗಿ ಒಂದು ಸಂಪೂರ್ಣವಾಗಿ ಆಗಿರ್ತಕ್ಕಂಥ ದೇವಸ್ಥಾನ. ಯಾವುದೇ ಕೆಲಸಗಳು ಬಾಕಿ ಇಲ್ಲ, ಎಲ್ಲ ಸೇರಿ ಮೇಲ್ಛಾವಣಿಗೆ ಶೀಟ್ ಹಾಕುವ ಕೆಲಸ ಕೂಡ ಸಂಪೂರ್ಣವಾಗಿ ಆಗಿ ಇವತ್ತೊಂದು ಸುಂದರವಾಗಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ದೇವಸ್ಥಾನ ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದರೆ, ಈ ಊರಿನಲ್ಲಿರ್ತಕ್ಕಂಥ ಸಮಸ್ತ ಭಕ್ತರು, ಈ ಊರಿನ ಸಮಸ್ತ ಭಕ್ತರು, ಈ ಸೀಮೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ, ಹಾಗೆ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಈ ಸೀಮೆಯ ಹೊರಗಿನಲ್ಲಿರ್ತಕ್ಕಂಥ ಭಕ್ತರು ಕೂಡ ಈ ಕ್ಷೇತ್ರಕ್ಕೆ ಬಂದು ಶ್ರಮದಾನ ಮೂಲಕ ಮಾಡಿರ್ತಕ್ಕಂಥ ಸೇವೆ, ಹಾಗೆ ಇಲ್ಲಿರ್ತಕ್ಕಂಥ ಮತ್ತು ಹೊರ ರಾಜ್ಯಗಳ ಮತ್ತು ಹೊರ ರಾಜ್ಯಗಳ ದೇಶಗಳ ಹಾಗೆ ಬೇರೆ ಬೇರೆ ತಾಲೂಕಿನಲ್ಲಿದ್ದ ಗಣ್ಯರು ಕೊಟ್ಟಿರ್ತಕ್ಕಂಥ ದೇಣಿಗೆ, ಇದರ ಮೂಲಕ ಈ ಒಂದು ದೇವಸ್ಥಾನ 2 ವರ್ಷಕ್ಕಿಂತ ಕಮ್ಮಿ ಅವಧಿಯಲ್ಲಿ ಇಷ್ಟೊಂದು ಸುಂದರವಾಗಿ ಮೂಡಿಬಂದು ಇವತ್ತು ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇಲ್ಲಿ ಕೆಲಸ ಮಾಡುವಂಥ ಒಂದು ಕರೆಯನ್ನು ಕೊಟ್ಟರೆ, ಕೇವಲ ಒಂದು ವಾಟ್ಸಪ್ ಮೆಸೇಜನ್ನು ನಾವು ಹಾಕಿದರೆ ಇಲ್ಲಿ ಶ್ರಮದಾನ ಇದೆ ಅಂತ ಹೇಳಿದರೆ ಎಷ್ಟೋ ಜನಗಳು ಬರೋದು. ನಿರಂತರವಾಗಿ ಕಳೆದ 1 ತಿಂಗಳಿಂದ ನಿರಂತರವಾಗಿ ಒಂದು 300ರಿಂದ 500 ಜನ ಪ್ರತಿನಿತ್ಯ
ಸ್ವಯಂ ಸೇವಕರು ಇಲ್ಲಿ ಬಂದು ಶ್ರಮದಾನವನ್ನು ಮಾಡಿರ್ತಕ್ಕಂಥ ಫಲವಾಗಿ ಇವತ್ತೊಂದು ಈ ಸುಂದರವಾಗಿಂತಹ ದೇವಸ್ಥಾನ ನಮ್ಮ ಭಕ್ತರ ಪರಿಕಲ್ಪನೆಯಾಗಿ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸ್ಪಂದನೆ ಹೇಗೆ, ಈ ಬ್ರಹ್ಮಕಲಶ ಆಗಬೇಕು ಅಂತ ಅದೇ ಜೀರ್ಣೋದ್ಧಾರ ಆಗಬೇಕು ಅಂತ ಆದರೆ ಪ್ರತಿಯೊಬ್ಬರು ಭಕ್ತರು ಬಂದು ತನ್ನಿಂದ ಏನು ಕೊಡ್ಬೋದು, ಯಾವ ರೀತಿಯಲ್ಲಿ ದೇಣಿಗೆ ಹಣ ಇದ್ದವರು ದೇಣಿಗೆ ಶ್ರಮವನ್ನು ದಾನ ಮಾಡುವ ಮೂಲಕ ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯ ಒಂದು ಕೊಡುಗೆಗಳನ್ನು ಕೊಟ್ಟ ಕಾರಣದಿಂದಾಗಿ ಈ ಒಂದು ಕೆಲಸ ಬಹಳ ಸುಸೂತ್ರವಾಗಿ ಮಾಡುವಾಗೆ ನಮಗೆ ಅನಿಸ್ತು. ಈಗ ಬ್ರಹ್ಮಕಲಶದಾಗಿ ಕೂಡ ನಮಗೆ ಬ್ರಹ್ಮಕಲಶದ ಯೋಚನೆಗಳನ್ನು ಮಾಡುವಾಗ ಇಷ್ಟೊಂದು ದೊಡ್ಡ ಯೋಚನೆಗಳನ್ನು ಮಾಡುವಂಥ ವಿಶಾಲವಾಗಿರ್ತಕ್ಕಂಥ ಸ್ಥಳದ ಅವಕಾಶಗಳಿರುವಂಥ ಸಂದರ್ಭದಲ್ಲಿ ಇಲ್ಲಿ ಮಳೆ ಬಂದರೆ ಏನು ಮಾಡೋದು ಅಂಥ ಒಂದು ಯೋಚನೆಗಳು ನಮಗೆ, ಅಥವಾ ಊಟದ ವ್ಯವಸ್ಥೆಯನ್ನು ಹೇಗೆ ಮಾಡೋದು ಅನ್ನುವಂಥ ಯೋಚನೆಗಳು, ತುಂಬ ಕಾರುಗಳು ಬಂದರೆ ಕಾರು ಪಾರ್ಕಿಂಗನ್ನು ಹೇಗೆ ಮಾಡ್ಬೋದು ಅನ್ನುವಂಥ ಯೋಚನೆಗಳು. ಆ ಯೋಚನೆಗಳು ನಮಗೆ ಬರುವ ಮೊದಲೇ ಯಾರಾದರೂ ಭಕ್ತರು ಬಂದು ಇಂಥ ಒಂದು ಪರಿಹಾರ ಇದೆ, ಇಂಥ ಕಡೆ ಇಂಥದನ್ನು ಮಾಡುವ, ಊಟ ಮಾಡುವಿದ್ರೆ ಓಕೆ, ನನ್ನದೊಂದು ವಿಶಾಲವಾದ ಜಾಗ ಇದೆ, ಒಂದು 2-3 ಎಕರೆ ಜಾಗ ಇದೆ, ಅಲ್ಲಿ ಬಂದು ಊಟವನ್ನು ಮಾಡುವ ಅಂತ ಹೇಳುವಂಥ ಒಂದು ಆ ಊಟದ ಬಗ್ಗೆ ಮಾತಾಡುವಂಥ ನಮ್ಮ ಭಕ್ತರಿರ್ಬೋದು. ಅಥವಾ ಪಾರ್ಕಿಂಗ್ ಬೇಕು ಅಂತ ಹೇಳುವಾಗ ಇನ್ನೊಬ್ಬರು ಬಂದು ಸುಮಾರು 6-7 ಎಕರೆಯಲ್ಲಿ ಇಲ್ಲಿ ಹತ್ತಿರ ಜಾಗ ಇರುವಾಗ ಆ ನನ್ನ ಜಾಗವನ್ನು ಪಾರ್ಕಿಂಗ್ಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳುವಂಥ ವ್ಯಕ್ತಿಗಳಿರ್ಬೋದು. ಅಥವಾ ಯಾವುದಾದ್ರೂ ಒಂದು ಕೆಲಸದ ಅನಿವಾರ್ಯತೆ ಇದ್ದಾಗ ಇಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಸುಮಾರು ಒಂದು 80% ಕೆಲಸಗಳು ಬೇರೆ ಬೇರೆ ಕೆಲಸಗಳು ದಾನಗಳ ಮೂಲಕ ಆಗಿರುವಂಥದ್ದು. ಗರ್ಭಗುಡಿಯನ್ನು ಒಬ್ಬರು ಕೊಡ್ತೇನೆ ಅಂತ ಹೇಳಿದರೆ ನಮಸ್ಕಾರ ಮಂಟಪದ ಸಂಪೂರ್ಣ ವೆಚ್ಚವನ್ನು ಇನ್ನೊಬ್ಬರು ಭರಿಸ್ತೇನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಜಗೋಪುರದ ಸಂಪೂರ್ಣ ವೆಚ್ಚವನ್ನು ಇನ್ನೊಬ್ಬರು ಭರಿಸ್ತೇವೆ ಅಂತ ಹೇಳ್ತಾರೆ. ಧ್ವಜಸ್ತಂಭದ ಸಂಪೂರ್ಣ ವೆಚ್ಚವನ್ನು ಮತ್ತೊಂದು ಜನರು ಒಂದು ಗುಂಪು ಭರಿಸ್ತೇವೆ ಅಂತ ಹೇಳ್ತಾರೆ. ಅಲ್ಲಿ ಅಂಗಣಕ್ಕೆ ಕಲ್ಲು ಹಾಸುವಂಥ ಕೆಲಸ ಇರ್ಬೋದು, ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಸಂಪೂರ್ಣವಾಗಿ ದಾನಿಗಳು ಬಂದು ಒಂದೊಂದು ವಿಭಾಗವನ್ನು ವಹಿಸಿಕೊಂಡು ಆ ದೇವಸ್ಥಾನಕ್ಕೆ ಹೊರೆ ಆಗದಾಗಿ, ಆರ್ಥಿಕವಾಗಿ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಹೊರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮಾಡಿರ್ತಕ್ಕಂಥ ಒಂದು ಕೆಲಸದ ಪ್ರತಿಫಲ ಇವತ್ತು ಶರವೂರಿನಲ್ಲಿ ದುರ್ಗಾಪರಮೇಶ್ವರಿಯ ವಿಜೃಂಭಣೆಯಿಂದ ಆಗ್ತಾಯಿದ್ದ ಬ್ರಹ್ಮಕಲಶ, ಹಾಗೆ ಸಂಪೂರ್ಣ ಶಿಲಾಮಯವಾಗಿರ್ತಕ್ಕಂಥ ದೇಗುಲ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲಿ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಅಧ್ಯಕ್ಷರಿಗೆ. ಇನ್ನು ಮುಂದೆ ವೇದಿಕೆ ಗಣ್ಯರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸ್ಮರಣಿಕೆಯ ರೂಪದಲ್ಲಿ ದೇವಿಯ ವಿಗ್ರಹವನ್ನು ನೀಡಬೇಕು. ನಮ್ಮ ಕಾರ್ಯಕರ್ತರು ದಯವಿಟ್ಟು ಅದನ್ನು ವೇದಿಕೆಗೆ ತಲುಪಿಸಬೇಕಾಗಿ ಕೇಳಿಕೊಳ್ತೇವೆ. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ವೇದಿಕೆಯ ಗಣ್ಯರಿಗೆ ಸ್ಮರಣಿಕೆಗಳನ್ನು ವಿತರಿಸಬೇಕು. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ನಗರಿ ಕೆ ಸುಬ್ರಹ್ಮಣ್ಯರಾವ್ ಇವರು ಧನ್ಯವಾದದ ಮಾತುಗಳನ್ನು ಆಡ್ತಾರೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾರೆ. ಪಾಂಡವರ ಪುರೋಹಿತರಾದಂತಹ ಶ್ರೀ ಧೌಮ್ಯ ಮಹರ್ಷಿಗಳ ಈ ಪುಣ್ಯ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವಂತಹ ಎಲ್ಲ ಭಗವದ್ಭಕ್ತರೇ,
ಇವತ್ತಿನ ಈ ಸಭೆಯಲ್ಲಿ ವಿಶೇಷವಾಗಿ ದಿವ್ಯ ಉಪಸ್ಥಿತಿಯನ್ನಿತ್ತು ಆಶೀರ್ವಚನವನ್ನು ನೀಡಿದಂಥ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು, ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಹೇಮಂತ್ ರೈ ಇವರು ವಹಿಸಿಕೊಂಡು ನಡೆಸಿಕೊಟ್ಟಿರ್ತಾರೆ. ಇವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ದೇವಸ್ಥಾನದೊಂದಿಗೆ ನಮ್ಮ ಯಕ್ಷಗಾನ ಕಲಾ ಸಂಗಮದೊಂದಿಗೆ ದೀರ್ಘಕಾಲದಿಂದ ಒಂದು ನಂಟನ್ನು ಆತ್ಮೀಯತೆಯನ್ನು ಒಡಿಸಿಕೊಂಡು ಬಂದಿರುವಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರು ಇವತ್ತು ವಿಶೇಷವಾದಂಥ ಉಪನ್ಯಾಸವನ್ನು ನೀಡಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಭೆಯಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ವೇದಿಕೆಯಲ್ಲಿ ಕತಾರ್ನಲ್ಲಿದ್ದು ಸಂಸ್ಥೆಯನ್ನು ನಡೆಸ್ತಾ ಇದ್ದಂತಹ ಡಾಕ್ಟರ್ ರವಿ ಶೆಟ್ಟಿ ಇವರು ನಮಗೆ ವಿಶೇಷವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಭಾಗವಹಿಸಿ ಹಿತನುಡಿಗಳನ್ನು ಹೇಳಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರು ಮಿತ್ರಂಪಾಡಿ ಜಯರಾಮ್ ರೈ ಅವರು, ಇವರು ಕೂಡ ಒಂದು ಅತ್ಯುತ್ಕೃಷ್ಟವಾದಂಥ ಸಲಹೆಯನ್ನು ನಮಗೆ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ಇನ್ನು ಸಹಕಾರಿ ಕ್ಷೇತ್ರ ಧುರೀಣ ಶ್ರೀ ಶಶಿಕುಮಾರ್ ಬಾಲ್ಯೋಟ್, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ, ಅದರ ಸದಸ್ಯರು, ಡೈರೆಕ್ಟ್ರು, ಇವರು ಈ ಸಭೆಯಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಮಾತ್ರ ಅಲ್ಲ, ಈ ವೇದಿಕೆಯಲ್ಲಿ ಶ್ರೀ ರಾಮಕುಂಜೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಗುರುಪ್ರಸಾದ್ ಇವರಿದ್ದಾರೆ. ಇವರಿಗೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೊಬ್ಬರು ನಮ್ಮ ನೆರೆಯದ ಶಾಂತಿಮುಗರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ಸತೀಶ್ ಕುಮಾರ್ ಕಡೆಂಜಿ, ಇವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದು ವೇದಿಕೆಯನ್ನು ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮನವೊಳಿಗೆ ಗುತ್ತಿನ ಯಜಮಾನರಾದಂತಹ ಈ ದೇವಸ್ಥಾನಕ್ಕೆ ನಿಕಟ ಸಂಬಂಧಪಟ್ಟಂಥ ಒಂದು ಗುತ್ತು, ಇದರ ಮುಖ್ಯಸ್ಥರಾದಂಥ ಶ್ರೀ ರಮಾನಾಥ್ ರೈ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೊಯ್ಲಾ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದ ಮುಖ್ಯಸ್ಥರಾದಂತಹ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ನೀರಜ್ ರೈ ಆರ್ವಾರ ಇವರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಚಂದ್ರಹಾಸ ಮಣಿಯಾಣಿ ಇವರು ಬೆಳ್ಳಾಲಯದಲ್ಲಿರುವಂತಹ ಶ್ರೀ ಗೌರಿಪುರ ರಾಜರಾಜೇಶ್ವರಿ ದೇವಸ್ಥಾನ ಬೆಳ್ಳಾರೆ ಹೊಸದಾಗಿ ನೂತನವಾದಂತಹ ಒಂದು ದೇವಿಯ ರಾಜರಾಜೇಶ್ವರಿಯ ದೇವಸ್ಥಾನವನ್ನು ಕಟ್ಟುತ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ದೇವಸ್ಥಾನಕ್ಕೂ ಆ ದೇವಸ್ಥಾನಕ್ಕೂ ರಾಜರಾಜೇಶ್ವರಿ ದೇವಸ್ಥಾನಕ್ಕೂ ನಿಕಟವಾದಂಥ ಸಂಬಂಧ ಉಂಟು ಅಂತ ಹೇಳುವಂಥ ನೆಲೆಯಲ್ಲಿ ಈ ದೇವಸ್ಥಾನಕ್ಕೆ ಆಗಾಗ ಬಂದು ನಮ್ಮಲ್ಲಿ ವಿಚಾರ ವಿನಿಮಯಗಳನ್ನು ಮಾಡ್ತಾ ಇದ್ದಾರೆ. ಹೊಸದು ಅಂತ ಹೇಳಿದರೆ ದೀರ್ಘಕಾಲದ ಹಿಂದೆ ಇದ್ದಂತಹ ಒಂದು ದೇವಸ್ಥಾನವನ್ನು ಪುನಃ ಊರ್ಜಿತಗೊಳಿಸ್ತಾ ಇದ್ದಾರೆ, ಹೊಸದಾಗಿ ರಚನೆ ಮಾಡುತ್ತಾ ಇದ್ದಾರೆ. ಇವರು ಈ ಸಭೆಯಲ್ಲಿ ಈಗಾಗಲೇ ಆಗಮಿಸಿ ನಮ್ಮ ಈ ಸಭೆಯಲ್ಲಿ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂಥ
ಎಂ ಗೋಪಾಲಕೃಷ್ಣ ಪಾಟೀಲ ಇವರು ಕೂಡ ಇದ್ದಾರೆ. ಈ ಜೀರ್ಣೋದ್ಧಾರದ ರೂವಾರಿ ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ದೇವಸ್ಥಾನದ ಬೇರೆ ಬೇರೆ ಸಮಿತಿಗಳ ಪದಾಧಿಕಾರಿಗಳು ಹಾಗೂ ನಮ್ಮ ಊರಿನ ಪರವೂರಿನ ಶ್ರೀ ದುರ್ಗಾಮಾತೆಯ ಭಕ್ತರೆಲ್ಲ ನೀವಿದ್ದೀರಿ. ನಿಮಗೆಲ್ಲರಿಗೂ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವೇದಿಕೆಯ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಸಿದ್ಧ ಮಾಡ್ತೇವೆ. ದಯವಿಟ್ಟು ಗಣ್ಯರು ಮುಂಭಾಗದಲ್ಲಿ ಇರುವ ಆಸನಗಳಲ್ಲಿ ಮಂಡಿಸಿ ವಿಶೇಷವಾದ ಕಾರ್ಯಕ್ರಮವೊಂದನ್ನು ವೀಕ್ಷಿಸಬೇಕಾಗಿ ವಿನಂತಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ ಶ್ರೀ ವಿಲಾಸ್ ನಾಯಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಆತ್ಮೀಯ ಭಗವದ್ಭಕ್ತರೇ, ಈ ವೇದಿಕೆಯಲ್ಲಿ ಒಂದು ವಿನೂತನ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ದಯವಿಟ್ಟು ಯಾರು ಕೂಡ ಎದ್ದು ಹೋಗದೆ ತಾವು ಕುಳಿತಿರುವಂತಹ ಆಸನದಲ್ಲೇ ಕುಳಿತುಕೊಳ್ಳಿ. ಜಗತ್ತಿನ ಶ್ರೇಷ್ಠ ಚಿತ್ರಕಾರರಲ್ಲಿ ಒಬ್ಬರೆನಿಸಿಕೊಂಡಿರುವಂತಹ ಶ್ರೀಯುತ ವಿಲಾಸ್ ನಾಯಕ್ ಇವರ ಕುಂಚಗಳಲ್ಲಿ ಅರಳುವಂತಹ ಚಿತ್ರವನ್ನು ನೋಡಿ ನಾವೆಲ್ಲ ಮನ ತುಂಬಿಕೊಳ್ಬೇಕಾಗಿದೆ. ನಮ್ಮ ಕಣ್ಣುಗಳಿಗೆ ರಸದೂಟವನ್ನು ಬಡಿಸಲಿಕ್ಕಿದ್ದಾರೆ ತಮ್ಮ ಅದ್ಭುತ ಚಿತ್ರಕಲೆಯ ಮೂಲಕ ಶ್ರೀಯುತ ವಿಲಾಸ್ ನಾಯಕ್ ಇವರು. ಸೇರಿರುವಂಥ ಎಲ್ಲ ಕಲಾಭಿಮಾನಿಗಳು, ಭಗವದ್ಭಕ್ತರು ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನಗಳಲ್ಲಿ ಕುಳಿತು ಈ ಒಂದು ಕಲೆಯನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ದೇವಸ್ಥಾನದ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರ ಪೈಕಿ ಯಾರೋ ಒಬ್ಬರ ಮೊಬೈಲ್ ಸೆಲ್ ಫೋನ್ ವೇದಿಕೆಯಲ್ಲಿ ಬಾಕಿಯಾಗಿದೆ. ದಯವಿಟ್ಟು ನೆನಪಿಸಿಕೊಳ್ಳಿ ಗಣ್ಯರು. ವೇದಿಕೆಯಲ್ಲಿ ಭಾಗವಹಿಸಿದಂತಹ ಗಣ್ಯರೊಬ್ಬರ ಮೊಬೈಲ್ ಫೋನ್ ಇಲ್ಲಿ ಬಾಕಿಯಾಗಿದೆ. ದಯವಿಟ್ಟು ಒಮ್ಮೆ ಗಮನಿಸಿ. ಇಲ್ಲಿದೆ ನಿಮ್ಮದೇ. ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿಗಳ ಗಮನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸುಂದರ ವೇದಿಕೆಯಲ್ಲಿ ಜಗತ್ತು ಕಂಡಂತಹ ಒಬ್ಬ ಶ್ರೇಷ್ಠ ಕಲಾವಿದನ ಕೈಯಲ್ಲಿ ಅರಳಲಿಕ್ಕಿರುವಂತಹ ಬೇರೆ ಬೇರೆ ವಿನೂತನ ಚಿತ್ರ ಪ್ರಕಾರಗಳು ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನ ವೇದಿಕೆಯ ಮುಂಭಾಗದಲ್ಲಿ ನಾವು ಜೋಡಿಸಿರುವಂತಹ ಆಸನದಲ್ಲಿ ತಾವೆಲ್ಲರೂ ಸಹ ಕುಳಿತು ಕಲಾವಿದರ ಕಲಾ ಪ್ರತಿಭೆಯನ್ನ ತಾವೆಲ್ಲರೂ ಸಹ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಜೊತೆಯಲ್ಲಿ ನೃತ್ಯ ಕುಸುಮಾಂಜಲಿ, ನೃತ್ಯ ಪ್ರಸ್ತುತಿ, ನೃತ್ಯ ನಿನಾದ ಕಡಬ ಅಲಂಕಾರ ಇವರಿಂದ ವಿದುಷಿ ಶ್ರೀಮತಿ ಪ್ರಮೀಳಾ ಲೋಕೇಶ್ ಇವರ ನೃತ್ಯ ನಿರ್ದೇಶನದಿಂದ ನೃತ್ಯ ಕುಸುಮಾಂಜಲಿ ಎನ್ನುವಂತಹ ಕಾರ್ಯಕ್ರಮವೂ ಸಹ ಮುಂದಕ್ಕೆ ನಡೀಲಿಕ್ಕಿದೆ. ಈ 2 ಕಾರ್ಯಕ್ರಮಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸುಂದರ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿಕ್ಕಿದೆ. ಬಂದಿರುವಂತಹ ಎಲ್ಲ ಕಲಾಭಿಮಾನಿ, ಕಲಾ ಪೋಷಕರನ್ನ ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ತಾವೆಲ್ಲರೂ ಸಹ ವೇದಿಕೆಯ ಮುಂಭಾಗದಲ್ಲಿ ನಾವು ಜೋಡಿಸಿರುವಂತಹ ಆಸನದಲ್ಲಿ ಕುಳಿತು ಈ ಮುಂದಿನ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿಯೂ ಸಹ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕಲಾವಿದನೊಬ್ಬನಿಗೆ ಕಲಾಪ್ರೇಮಿಗಳು ಕೊಡುವಂತಹ ಚಪ್ಪಾಳೆಯ ಕರತಾಡನವೇ ಆತನಿಗೆ ಶ್ರೀರಕ್ಷೆ ಎಂಬಂತೆ ಬಂದಿರುವಂತಹ ಎಲ್ಲ ದೈವಭಕ್ತರು, ಕಲಾಭಿಮಾನಿಗಳು ಮುಂದೆ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಸಹ ಕೊಡುವಂತಹ ಪ್ರೋತ್ಸಾಹವೇ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ಕಲಾವಿದನಿಗೆ ಅದು ಶ್ರೀರಕ್ಷೆಯಾಗಿ ಉಳಿಯುತ್ತದೆ. ಈ ದಿಸೆಯಲ್ಲಿ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನ, ದೈವಭಕ್ತರನ್ನ, ಭಕ್ತಾಭಿಮಾನಿಗಳನ್ನ ಈ ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಕುಳಿತು ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಡಿನ ಜೊತೆಯಲ್ಲಿ
ಹಾಡಿಗೊಂದು ಚಿತ್ರದ ರೂಪವನ್ನ ಬರೆಯುವಂತಹ ವಿಶೇಷವಾದಂತಹ ಕಲಾ ಪ್ರತಿಭೆ. ಈ ದೇಶ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ತನ್ನ ಕಲಾ ಪ್ರತಿಭೆಯ ಚಾಕಚಕ್ಯತೆಯನ್ನ ಪ್ರದರ್ಶನ ಮಾಡಿ ಜಗತ್ತಿನಾದ್ಯಂತ ಹೆಸರನ್ನು ಗಳಿಸಿರುವಂತಹ ಒಬ್ಬ ಶ್ರೇಷ್ಠ ಕಲಾ ಪ್ರತಿಭೆ ಶ್ರೀಮಾನ್ ವಿಲಾಸ್ ನಾಯಕ್. ಇವರಿಗೋಸ್ಕರ ವೇದಿಕೆ ಕ್ಷಣಗಣನೆಯನ್ನು ಎದುರಿಸುತ್ತಾ ಇದೆ. ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳು, ಭಕ್ತಾಭಿಮಾನಿಗಳು ಈ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದನ ಕೈಯಲ್ಲಿ ಅರಳಲಿಕ್ಕಿರುವಂತಹ ಈ ಕಲಾ ಕುಂಚ ಕಲಾ ಪ್ರತಿಭೆಯನ್ನು ತಾವೆಲ್ಲರೂ ಸಹ ಪ್ರೋತ್ಸಾಹಿಸುವಲ್ಲಿ ಸಂಪೂರ್ಣವಾದಂತಹ ಸಹಕಾರವನ್ನು ತಾವುಗಳು ಕೊಡಬೇಕು ಅಂತೇಳಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಶರವೂರು ಇದರ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಸಮಾರಂಭದಲ್ಲಿ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಜಗತ್ತಿನ ಹಲವಾರು ದೇಶಗಳಲ್ಲಿ ತನ್ನ ಕುಂಚಗಳಲ್ಲಿ ಅರಳಿದಂತಹ ಚಿತ್ರಕಲಾವನ್ನು ಪ್ರದರ್ಶಿಸಿ ಜನಸೂರೆಗೊಂಡಿರುವಂತಹ ಅದ್ಭುತ ಚಿತ್ರಕಲಾವಿದ ಶ್ರೀಯುತ ವಿಲಾಸ್ ನಾಯಕ್ ಇವರು ನಮ್ಮ ಮುಂದೆ ಇವತ್ತು ಚಿತ್ರಕಲಾ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಇದು ನಮ್ಮೂರಿನ ಜನತೆಯ ಸೌಭಾಗ್ಯ ಅಂತಲೇ ಹೇಳ್ಬೋದು. ಜಗತ್ತಿನ ಶ್ರೇಷ್ಠ ಚಿತ್ರಗಾರರಲ್ಲಿ ಓರ್ವರಾಗಿರುವ ಶ್ರೀಯುತ ವಿಲಾಸ್ ನಾಯಕ್ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಈ ಪ್ರಮುಖ ವೇದಿಕೆಯಲ್ಲಿ ನಮ್ಮೆಲ್ಲರ ಮನಸ್ಸನ್ನು, ಕಣ್ಣನ್ನು ಹಾಗೂ ತನು ಮನವನ್ನು ತಂಪುಗೊಳಿಸಲಿದ್ದಾರೆ ತಮ್ಮ ಅದ್ಭುತ ಕಲಾಕೃತಿಯ ಮೂಲಕ. ಶ್ರೀಯುತ ವಿಲಾಸ್ ನಾಯಕ್ ಇವರನ್ನ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಸಣ್ಣ ಪರಿಚಯವನ್ನ ಈ ಸಭೆಯ ಮುಂದಿಡಲು ತುಂಬ ಹರ್ಷ ಪಡುತ್ತಾ ಇದ್ದೇವೆ. ಚಿತ್ರಕಲೆಯು ಮಾನವನ ಭಾವನೆ, ಕಲ್ಪನೆ ಮತ್ತು ಸೃಜನಶೀಲತೆಯನ್ನು ದೃಶ್ಯ ರೂಪದಲ್ಲಿ ವ್ಯಕ್ತಪಡಿಸುವ ಪ್ರಬಲ ಮಾಧ್ಯಮವಾಗಿದೆ. ಇಂತಹ ಚಿತ್ರಕಲೆಯನ್ನು ಕರಗತ ಮಾಡಿಕೊಂಡು ಇಂದು ಜಗತ್ತಿನಾದ್ಯಂತ ಹೆಸರು ಮಾಡಿರುವ ನಮ್ಮ ರಾಜ್ಯದ, ನಮ್ಮ ನೆರೆಯ ಊರಿನ ಪ್ರತಿಭೆ ಶ್ರೀ ವಿಲಾಸ್ ನಾಯಕ್ ತನ್ನ 3ನೇ ವಯಸ್ಸಿನಲ್ಲಿ ಚಿತ್ರ ಬಿಡಿಸುವ ಕಲೆಯನ್ನು ರೂಢಿಸಿಕೊಂಡು ಇವರು ಗುರುವಿಲ್ಲದೆ ಯಾವುದೇ ಚಿತ್ರಕಲಾ ತರಗತಿಗಳು ಇಲ್ಲದೆ ಸ್ವಕಲಿಕೆಯಿಂದ ಇಂದು ಜಗತ್ತಿನ ಬಹುಬೇಡಿಕೆಯ ಚಿತ್ರಕಾರರೊಂದಿಗೆ ಎನಿಸಿಕೊಂಡಿದ್ದಾರೆ. ಕಲೆಯ ಮೇಲಿರುವ ಉತ್ಸಾಹವನ್ನು ಬೆಳೆಸಿಕೊಂಡು ಹೋಗಲು ತಮ್ಮ ಕಾರ್ಪೊರೇಟ್ ಉದ್ಯೋಗವನ್ನು ತೊರೆದು ತಮ್ಮನ್ನು ತಾವು ಸಂಪೂರ್ಣವಾಗಿ ಈ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜಗತ್ತಿನ ಹಲವಾರು ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ನೀಡಿರುವ ಅನುಭವ ಹೊಂದಿರುವ ಇವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ನ್ಯೂಯಾರ್ಕ್, ಲೌರೆ ಪ್ಯಾರಿಸ್ನ ಫಾರ್ಮುಲಾ 1 ಪ್ರಶಸ್ತಿ ಪ್ರದಾನ ಸಮಾರಂಭ, USA NBA ಹಾಫ್ ಟೈಮ್ ಶೋಗಳು, ಏಷ್ಯಾಸ್ ಗಾಟ್ ಟ್ಯಾಲೆಂಟ್, ಸ್ಪೇನ್ಸ್ ಗಾಟ್ ಟ್ಯಾಲೆಂಟ್, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ವರ್ಲ್ಡ್ ಸ್ಟೇಜ್ ಲೈವ್ ಹೀಗೆ 38ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿರುವ ಕೀರ್ತಿ ಇವರದ್ದು. ಕೆಲವೇ ನಿಮಿಷಗಳಲ್ಲಿ ಲೈವ್ ಕಲಾಕೃತಿಗಳನ್ನು ರಚಿಸುವ ಇವರ ಅದ್ಭುತ ಪ್ರತಿಭೆಯು ಧರ್ಮಗುರು ದಲೈ ಲಾಮಾ, ಫುಟ್ಬಾಲ್ ದಂತಕತೆ ಪೀಲೆ, ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಪ್ರಣಬ್ ಮುಖರ್ಜಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಸಂಗೀತಗಾರ ಡೇವಿಡ್ ಪೋಸ್ಟರ್, ಜಪಾನ್ನ ಪ್ರಧಾನಿ ಶಿಂಜೋ ಅಬೆ, ಅಫ್ಘಾನಿಸ್ತಾನದ ಅಧ್ಯಕ್ಷರು ಹೀಗೆ ಜಗತ್ತಿನ ಹಲವಾರು ಗಣ್ಯರ ಪ್ರಶಂಸೆಗೆ ಪಾತ್ರವಾಗಿರುತ್ತದೆ. ಇಂತಹ ಅದ್ಭುತ ಕಲಾಕಾರನನ್ನು ನೋಡುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಒದಗಿ ಬಂದಿದೆ. ಅವರ ಕುಂಚದಲ್ಲಿ ಅರಳುವಂತಹ ಚಿತ್ರವನ್ನು ನಾವೆಲ್ಲ ನೋಡಿ ಕಣ್ತುಂಬಿಕೊಳ್ಳೋಣ. ಸಂಗೀತವನ್ನು ಕಿವಿಯಿಂದ ಆಲಿಸುತ್ತಾ ಅವರ ಚಿತ್ರವನ್ನು ನಮ್ಮ ಕಣ್ಣುಗಳಿಂದ ವೀಕ್ಷಿಸಿ ಪಾವನರಾಗೋಣ ಅಂತೇಳಿ ಹೇಳುತ್ತಾ ವೇದಿಕೆಯನ್ನು ಶ್ರೀಯುತ ವಿಲಾಸ್ ನಾಯಕ್ ಇವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ.
ಹಲೋ, ಎಲ್ರಿಗೆ ನಮಸ್ಕಾರ. ನಮಸ್ಕಾರಕ್ಕೆ ಏನೊಂದುಂಡ ಆಲ್ ರೈಟ್. ತುಂಬ ಖುಷಿ ಆಯಿತು. ಶ್ರೀ ಕ್ಷೇತ್ರ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಆಹ್ವಾನ ಮಾಡಿದ್ದಕ್ಕೆ. ಆ್ಯಕ್ಚುಲಿ ಸ್ವಲ್ಪ ಲಾಸ್ಟ್ ಮಿನಿಟಲ್ಲೇ ನಾವು ಡಿಸೈಡ್ ಮಾಡಿದ ಹಾಗೆ ಆಯಿತು. ನಾನು ನಾಳೆ ಪರ್ಫಾರ್ಮೆನ್ಸ್ ಮಾಡೋದು ಅಂತ ಇತ್ತು, ಬಟ್ ಆಲ್ರೆಡಿ ನಾನು ಬೇರೆ ಏನೋ ಕಾರ್ಯಕ್ರಮದ ಕಾರಣದಿಂದಾಗಿ ಇವತ್ತು ಮಾಡ್ಬೋದಾ ಅಂತ ಕೇಳಿಕೊಂಡೆ. ಖಂಡಿತ ಬನ್ನಿ ಅಂತ ಹೇಳಿದರು. ನಿನ್ನೆ ತಾನೇ ನಾನು ಊರಿಗೆ ಬಂದೆ. ಉಜಿರೆ, ನನ್ನ ಮೂಲತಃ ಊರು ಉಜಿರೆ. ಉಜಿರೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿದ್ದೆ. ಅಲ್ಲಿಂದ ಕಾರ್ಕಳ, ಮೂಡಬಿದ್ರೆ ಇದೆಲ್ಲ ಆಗಿ ಮಂಗಳೂರಾಗಿ ಇವತ್ತು ಈ ಕಡೆ ಬರ್ತಾ ಇದ್ದೇನೆ. ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಊರಿನಲ್ಲಿ ಕೂಡ ನಾನು ಈ ಬಾರಿ ಕಂಡಿದ್ದು 2 ದಿನದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಆಗ್ತಾ ಇದೆ. 2 ಕಡೆ ಏನೋ ಕಂಬಳದ ಬೋರ್ಡ್ ನೋಡಿದೆ. ಉಜಿರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾಯಿತ್ತು. ಮಂಗಳೂರಿನಲ್ಲಿ ನಿನ್ನೆ ಸಂಜೆ ಹೋಗುವಾಗ ಫುಲ್ ಟ್ರಾಫಿಕ್ ಜಾಮ್. ಏನು ಅಂತ ನೋಡಿದರೆ ರಾಮನವಮಿಯ ಪ್ರಯುಕ್ತ ಪ್ರೊಸೆಷನ್ ಹೋಗ್ತಾ ಇದ್ರು, ಭಜನೆ ಹೇಳ್ಕೊಂಡು. ಇವತ್ತು ಇಲ್ಲಿ ಬಂದರೆ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿರುವ ಈಗ ನನಗೆ ಊರಿಗೆ ಬಂದಾಗ ಅದೊಂದು ಬಹಳ ಖುಷಿ ಕೊಡುವಂಥ ವಿಷಯ ಏನಂತ ಹೇಳಿದರೆ, ಪ್ರತಿ ಊರಿನಲ್ಲಿ ಕೂಡ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ, ಬೆಳೆಸುವಂತಹ ಕಾರ್ಯಕ್ರಮಗಳು ಪ್ರತಿನಿತ್ಯ ಆಗ್ತಾ ಇದೆ. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನಾನು ಕೂಡ ಅಷ್ಟೇ 38 ದೇಶಗಳಿಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಿದ್ದೇನೆ. ಬಟ್ ಪ್ರತಿ ಬಾರಿ ಕೂಡ ನನಗೆ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ವಿಶೇಷವಾಗಿ ನಮ್ಮ ದೇಶದ ಸಂಸ್ಕೃತಿ, ಅದರಲ್ಲೂ ನಾನು ಮಂಗಳೂರು ಕಡೆಯವನಾದ ಕಾರಣ ನಮ್ಮ ಯಕ್ಷಗಾನ ಇರಲಿ, ಭೂತಕೋಲ ಇರಲಿ, ಇದನ್ನೆಲ್ಲ ಕ್ಯಾನ್ವಸ್ ಮೇಲೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೇನೆ. ಸೊ ತುಂಬ ಖುಷಿ ಆಗ್ತದೆ ಜನರು ಅಲ್ಲಿ ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡು ಅಪ್ರಿಷಿಯೇಟ್ ಮಾಡಿದಾಗ. ಥ್ಯಾಂಕ್ ಯು ಹೇಮಂತ್ ರೈ ಜಿ ಫಾರ್ ಇನ್ವೈಟಿಂಗ್ ಮೀ. ನಾವು ಬೆಂಗಳೂರಿನ ದಿನಗಳಿಂದ ಪರಿಚಯ. ಇನ್ನೊಂದು ಪೇಂಟಿಂಗ್ ನೋಡಬೇಕಾ? ಒನ್ ಮೋರ್ ಲಾಸ್ಟ್ ಪೇಂಟಿಂಗ್. ಎಸ್ ಆರ್ ನೋ? ಓಕೆ, ಸೊ ಕ್ಯಾನ್ವಾಸ್ ಚೇಂಜ್ ಮಾಡ್ತೇವೆ. ಟ್ರ್ಯಾಕ್ 2 ರೆಡಿ ಇರಲಿ. ಭಾಳಷ್ಟು ಜನ ಚಿಕ್ಕ ಮಕ್ಕಳು ಇದ್ದೀರಿ ಇಲ್ಲಿ, ಫ್ಯಾಮಿಲಿ ಕ್ರೌಡ್. ಡೆಫಿನೆಟ್ಲಿ ನನಗೆ ನನ್ನ ಉಜಿರೆ ದಿನಗಳು ಕೂಡ ನೆನಪಾಗ್ತದೆ. ಇದೇ ರೀತಿ ನಾನು ಡಾಕ್ಟರ್ BKS ವರ್ಮಾ ಸರ್ ಅವರನ್ನು 20 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಅವರು ಬಂದಾಗ ಅವರು ಸ್ಟೇಜ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದು ನೋಡಿ ನನಗೆ ಇನ್ಸ್ಪೈರ್ ಆಗಿ ನಾನು ಶುರು ಮಾಡಿದವನು. ಸೊ ಇವತ್ತು ಬಹುಶಃ ಈ ಥರ ಕಾರ್ಯಕ್ರಮ ನೋಡಿ ಬಹುಶಃ ಇಲ್ಲಿ ಮಕ್ಕಳು ಯಾರಾದರೂ ಪೇಂಟಿಂಗ್ ಶುರು ಮಾಡಿದರೆ ಅದಕ್ಕಿಂತ ದೊಡ್ಡ ಖುಷಿಯ ವಿಷಯ ನನಗೆ ಇನ್ನೊಂದಿಲ್ಲ. ಸೊ ಎಸ್, ವಿ ಹ್ಯಾವ್ ದ ಕ್ಯಾನ್ವಾಸ್ ರೆಡಿ. ಟ್ರ್ಯಾಕ್ 2 ಪ್ಲೀಸ್. ಥ್ಯಾಂಕ್ ಯು. दया
संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि। मङ्गलं भगवान् विष्णु मङ्गलं गरुडध्वज मङ्गलं पुण्डरीकाक्ष मङ्गलाय तनोहरि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। ಹರಿ ಹರಿ. ಸಂಗೀತವು ಅದರ ಉತ್ತುಂಗವನ್ನು ತಲುಪುವಾಗ ಕುಂಚಗಳು ಕೆಲಸ ಮಾಡಿ ನಮ್ಮ ಕಣ್ಣುಗಳ ಮುಂದೆ ಬಣ್ಣಗಳ ಚಿತ್ತಾರವಿರುವ ಕ್ಯಾನ್ವಾಸ್ ಇದೆ ಅಂದರೆ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಅದು ಅಕ್ಷರ ಸಹ ಜಗತ್ತಿಗೆ ಚೆನ್ನಾಗಿ ಬಣ್ಣ ಬಳಿಯುತ್ತಿರುವ ವಿಲಾಸ್ ನಾಯಕ್ ಅವರು ನಮ್ಮ ಮುಂದೆ ಇದ್ದಾರೆ ಅಂತೇಳಿ. ಥ್ಯಾಂಕ್ ಯು ಸರ್. ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಕೂಡ ನಮ್ಮೂರಿನ ಜನತೆಯ ಮೇಲೆ ಪ್ರೀತಿ ಅಭಿಮಾನವಿಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ ಕಲಾಕೃತಿಯನ್ನು ಪ್ರದರ್ಶಿಸುವ ಮೂಲಕ ನಮ್ಮೆಲ್ಲರ ಕಣ್ಣುಗಳಿಗೆ ಸಂತೋಷವನ್ನುಂಟು ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸಂಸದರನ್ನ ಒಂದು ಕ್ಷಣ ಮಾಜಿ ಸಂಸದರನ್ನ ಒಂದ್ಸಲ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ.
ಇವತ್ತಿನ ಈ ವೇದಿಕೆಯಲ್ಲಿ ತನ್ನ ಅದ್ಭುತ ಕಲಾ ಪ್ರತಿಭೆಯ ಮೂಲಕ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿ ಕಲಾ ರಸಿಕರ ಮನಸ್ಸನ್ನ ಗೆದ್ದಂತಹ ಶ್ರೀಯುತ ವಿಲಾಸ್ ನಾಯಕ್ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದರು ಬೆಂಗಳೂರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹೇಮಂತ್ ರೈ ಮನವಳಿಕೆ ಗೊತ್ತು ಮತ್ತು ನಳಿನ್ ಕುಮಾರ್ ಕಟೀಲು ಮಾಜಿ ಸಂಸದರು ಮಂಗಳೂರು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಪವಿತ್ರವಾದಂತಹ ವೇದಿಕೆಯಲ್ಲಿ ನಾವು ಇಂದು ಕೇವಲ ವ್ಯಕ್ತಿಯನ್ನ ಗೌರವಿಸುತ್ತಿಲ್ಲ, ಅವರ ಪರಿಶ್ರಮವನ್ನ, ಅವರ ಶ್ರಮದ ಬೆವರನ್ನ, ಅವರ ಸಾಧನೆಯ ಹಾದಿಯನ್ನ ಗೌರವಿಸ್ತಾ ಇದ್ದೇವೆ. ಸಾಧನೆ ಎನ್ನುವಂಥದ್ದು ಸುಲಭವಾಗಿ ದೊರೆಯುವುದಲ್ಲ, ಅದು ನಿರಂತರ ಪ್ರಯತ್ನ, ಅಚಲ ಆತ್ಮವಿಶ್ವಾಸ ಮತ್ತು ಅಸಾಧ್ಯವೆನಿಸುವಂತಹ ಅಡೆತಡೆಗಳನ್ನು ಜಯಿಸುವಂತಹ ಮನೋಬಲದ ಫಲ. ಇಂದು ನಮ್ಮ ಮಧ್ಯೆ ಇರುವ ಈ ಗಣ್ಯ ಸಾಧಕರು ತಮ್ಮ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿ ನಮ್ಮ ಸಮಾಜಕ್ಕೆ ಹೆಮ್ಮೆಯ ಹೆಸರಾಗಿದ್ದಾರೆ. ಇವರ ಸಾಧನೆ ಇಲ್ಲಿ ಬಂದಿರುವಂತಹ ನೂರಾರು ಭಕ್ತ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ, ಯುವಕರಿಗೆ ಪ್ರೇರಣೆಯ ದೀಪವಾಗಲಿ ಎನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಈ ಸುಂದರ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ನೃತ್ಯ ನಿರ್ದೇಶಕಿಯಾಗಿರುವಂತಹ ವಿದುಷಿ ಶ್ರೀಮತಿ ಪ್ರಮೀಳಾ ಲೋಕೇಶ್ ಇವರ ಸಾರಥ್ಯದಲ್ಲಿ ನೃತ್ಯ ಕುಸುಮಾಂಜಲಿ, ನೃತ್ಯ ಪ್ರಸ್ತುತಿ, ನೃತ್ಯ ನಿನಾದ ಕಡಬ ಅಲಂಕಾರು ಇವರ ನೇತೃತ್ವದಲ್ಲಿ ಈ ಸುಂದರ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಅಣಿಗೊಳಿಸ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಸಹೃದಯಿ ಭಕ್ತ ಬಾಂಧವರನ್ನ ಈ ಸುಂದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ನಾಳೆ ಶನಿವಾರ 28ನೇ ತಾರೀಕು ಈ ಕ್ಷೇತ್ರದಲ್ಲಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆಯ ತನಕ ಶ್ರೀ ದುರ್ಗಾಂಬ ಕಲಾ ಸಂಗಮ ಕಲಾವಿದರಿಂದ ಶರವೂರು ಶ್ರೀದುರ್ಗೆ ಎನ್ನುವಂತಹ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ 2:30ರಿಂದ 4 ತನಕ ಕುಮಾರಿ ನಾಗಪ್ರಿಯ ಕುತ್ರೋಟು ಮತ್ತು ಜಾನಶ್ರೀ ಕುತ್ರೋಟು ಬೆಂಗಳೂರು ಇವರಿಂದ ಸ್ಯಾಕ್ಸೋಫೋನ್ ಕಚೇರಿಯು ಸಹ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ತದನಂತರ ಸಂಜೆ 4ರಿಂದ 6 ತನಕ ಭಕ್ತಿಗಾನ ಅರ್ಪಿತಾ ಮತ್ತು ಬಳಗ ಕುಂಜೂರು ಪಂಜ ಪುತ್ತೂರು ರಾಜ್ಯ ಇವರಿಂದ ಭಕ್ತಿಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಾತ್ರಿ 8 ಗಂಟೆಗೆ ಇದೇ ಸಮಯಕ್ಕೆ ಈ ಒಂದು ಸುಂದರ ವೇದಿಕೆಯಲ್ಲಿ ಪೌರಾಣಿಕ ನಾಟಕ ತ್ರಿನೇತ್ರ ಕಲಾವಿದರು ಕುಡ್ಲ ಇವರಿಂದ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಅಕ್ಕಸದ ರಕ್ಕಸೆ ಎನ್ನುವಂತಹ ಬಹಳ ಸುಂದರವಾದಂತಹ ಈ ಭಾಗದಲ್ಲಿ ಜನಮನ್ನಣೆಯನ್ನು ಗಳಿಸಿರುವಂತಹ ಬಹಳ ಸುಂದರವಾದಂತಹ ನಾಟಕ, ಪೌರಾಣಿಕ ನಾಟಕ ತ್ರಿನೇತ್ರ ಕಲಾವಿದರು ಕುಡ್ಲ ಇವರಿಂದ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಾಳೆಯೂ ಸಹ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನು ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ಸುಂದರ ವೇದಿಕೆಯಲ್ಲಿ ನಾಳೆ ನಡೆಯುವಂತಹ ಒಂದು ವಿಶೇಷವಾದಂತಹ ಪೌರಾಣಿಕ ನಾಟಕದ ವಿಶೇಷತೆ ಎಂದರೆ LED ತಂತ್ರಗಾರಿಕೆಯನ್ನು ಉಪಯೋಗಿಸಿಕೊಂಡು ಅಕ್ಕಸದ ರಕ್ಕಸೆ ಎನ್ನುವಂತಹ ಸುಂದರವಾದಂತಹ ವಿನೂತನವಾಗಿರುವಂತಹ ನಾಟಕ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಿನ್ನೆ ತಾನೇ ಛತ್ರಪತಿ ಶಿವಾಜಿ ಎನ್ನುವಂತಹ ನಾಟಕದ ಮೂಲಕ ನಾವೆಲ್ಲರೂ ಸಹ ಒಂದು ಹಂತದಲ್ಲಿ ಖುಷಿಯನ್ನು ಪಟ್ಟಿರುವಂತಹ ದೊಡ್ಡ ಕಲಾಭಿಮಾನಿಗಳಿಗೆ ಮತ್ತೊಂದು ಸುಂದರವಾದಂತಹ ಬಹುಮಾನವೆಂಬಂತೆ ಅಕ್ಕಸದ ರಕ್ಕಸೆ ಎನ್ನುವಂತಹ ಪೌರಾಣಿಕ ನಾಟಕ ಇದೇ ವೇದಿಕೆಯಲ್ಲಿ ನಾಳೆ ಮತ್ತೊಂದು ಪ್ರದರ್ಶನಗೊಳ್ಳಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಗಾಗಿ ಶ್ರೀ ಕೇಶವ ಭಾರತಿ ಶಿಶು ಮಂದಿರ ಅಲಂಕಾರು ಇಲ್ಲಿನ ಮುಖ್ಯ ಮಾತಾಜಿ ಆಗಿರುವಂತಹ ಶ್ರೀಮತಿ ಶಾಲಿನಿ ಶಿವಾನಂದ ಇವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಶರಪೂರಿತಿ ವಿಖ್ಯಾತಂ ಗ್ರಾಮೀಣೈ ಶರಪೂರಿತಿ ತತ್ಪ್ರದೇಶೇ ಶಕ್ತಿಪೀಠಂ ಆರಾಧ್ಯಂ ಮಮರೈರಪಿ. ಶ್ರೀದೇವಿಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶರವೂರು ಇದರ
ನವೀಕರಣ ಪುನಃ ಪ್ರತಿಷ್ಠಾಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಈ ಭವ್ಯವಾದ ಸುಂದರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿದೆ. ಇನ್ನು ಮುಂದೆ ಈ ಧೌಮ್ಯ ವೇದಿಕೆಯಲ್ಲಿ ವಿದುಷಿ ಶ್ರೀಮತಿ ಪ್ರಮಿಳಾ ಲೋಕೇಶ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ನೃತ್ಯ ನಿನಾದ ಕಡಬ ಅಲಂಕಾರು ತಂಡದಿಂದ ನೃತ್ಯ ಕುಸುಮಾಂಜಲಿ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ನೃತ್ಯ ನಿನಾದ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಕಡಬ ಪರಿಸರವನ್ನು ಕೇಂದ್ರವಾಗಿಟ್ಟುಕೊಂಡು ಕಳೆದ 25 ವರ್ಷಗಳಿಂದ ನೃತ್ಯ ತರಬೇತಿಯನ್ನು ನೀಡುತ್ತಾ ನೃತ್ಯಾರ್ಚನೆಗೆಯುತ್ತಿರುವಂತಹ ಸಂಸ್ಥೆ ನೃತ್ಯ ನಿನಾದ. ಇವರ ಪ್ರಥಮ ಗುರು ಶ್ರೀ ವಾಸುದೇವ ಆಚಾರ್ ಹಾರಾಡಿ ಪುತ್ತೂರು. ತದನಂತರ ಕರ್ನಾಟಕ ಕಲಾಶ್ರೀ ದಂಪತಿಗಳಾಗಿರುವ ಕುತ್ಕಡಿ ವಿಶ್ವನಾಥ ರೈ, ವಿದುಷಿ ನಯನಾ ವೀರೈ ಇವರ ಗರಡಿಯಲ್ಲಿ ಪಳಗಿ ರಾಜ್ಯ ಹಾಗೂ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೀಡಿ ಜನ ಮೆಚ್ಚುಗೆಗೊಳಿಸಿರುವಂತಹ ಸಂಸ್ಥೆ. ಪ್ರಸ್ತುತ 170ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ ನೀಡುತ್ತಿದ್ದು ಕೆಲವೇ ದಿನಗಳಲ್ಲಿ ರಜತ ಸಂಭ್ರಮದ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ಚಾರ್ವಾಕ, ಕುಂಬ್ಲಾಡಿಗಳಲ್ಲಿ ನೃತ್ಯ ತರಗತಿ ನಡೆಸುತ್ತಿದ್ದಾರೆ ಹಾಗೂ ಮಕ್ಕಳಲ್ಲಿ ಸಂಸ್ಕಾರವೆಂಬ ಬೀಜವನ್ನು ಬಿತ್ತುತ್ತಾ ಹಿಂದೂ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುತ್ತಿದ್ದಾರೆ. ಬಂದಿರುವಂತಹ ಎಲ್ಲ ಭಗವದ್ಭಕ್ತರನ್ನು ಸ್ವಾಗತಿಸುತ್ತಾ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ನೃತ್ಯ ನಿನಾದ ನೃತ್ಯ ತಂಡವನ್ನು ಪ್ರೋತ್ಸಾಹಿಸಬೇಕೆಂದು ಶ್ರೀ ಕ್ಷೇತ್ರದ ಸರ್ವ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನು ಮುಂದೆ ನೃತ್ಯ ಪ್ರಸ್ತುತಿ ನೃತ್ಯ ಕುಸುಮಾಂಜಲಿ ನೃತ್ಯ ನಿನಾದ ಕಡಬ ಅಲಂಕಾರು ಇವರನ್ನು ಸ್ವಾಗತಿಸುತ್ತಾ ಧೌಮ್ಯ ವೇದಿಕೆಯಲ್ಲಿ ನೃತ್ಯ ಕುಸುಮಾಂಜಲಿ. ಓಂ ಶ್ರೀ ನಟರಾಜಾಯ ನಮಃ. ಓಂ ಶ್ರೀ ಗುರು. ಸಂಭ್ರಮದ ಬ್ರಹ್ಮಕಲಶದ ಈ ಸುಸಂದರ್ಭದಲ್ಲಿ ನೃತ್ಯ ನಿನಾದ ಕಡಬ ಇಂದು ನೃತ್ಯ ಕುಸುಮಾಂಜಲಿಯನ್ನು ಶ್ರೀದೇವಿಯ ಪಾದಗಳಿಗೆ ಅರ್ಪಿಸಲಿದೆ. 25 ವರ್ಷಗಳ ಸುದೀರ್ಘವಾಗಿರುವಂತಹ ಪಯಣದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಚನೆಯನ್ನು ಮಾಡಿ ಮಕ್ಕಳಲ್ಲಿರುವಂತಹ ನೃತ್ಯ ಪ್ರತಿಭೆಗೆ ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ನೃತ್ಯ ನಿನಾದ ಕಡಬ. ಮುಂದೆ ನಡೆಯಲಿರುವಂತಹ ಸಂಭ್ರಮದ ರಜತಾರ್ಣವಂ ಕಾರ್ಯಕ್ರಮವನ್ನು ಏಪ್ರಿಲ್ ತಿಂಗಳ 20ನೇ ತಾರೀಕಿಗೆ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಡಬ ಈ ತಾಯಿಯ ಸನ್ನಿಧಿಯಲ್ಲಿ ಕಾರ್ಯಕ್ರಮವು ನಡೆಯಲಿದೆ. ಇದನ್ನು ತಿಳಿಸಲು ಬಹಳ ಸಂತೋಷ ಪಡುತ್ತಾ ದೇವಿಯ ಪಾದ ಕಮಲಗಳಿಗೆ ಶಿರಸ ನಮಿಸುತ್ತಾ ನಟರಾಜ ಮಹಾಗಣಪತಿಯ ಪಾದಗಳಿಗೆ ವಂದಿಸುತ್ತಾ ಸ್ಥಳದ ದೈವ ದೇವರುಗಳನ್ನು ಸ್ಮರಿಸುತ್ತಾ ನೃತ್ಯ ಗುರುಗಳಾಗಿರುವಂತಹ ದಿವಂಗತ ವಾಸುದೇವ ಆಚಾರ್ಯ ಹಾರಾಡಿ ಪುತ್ತೂರು, ಕರ್ನಾಟಕ ಕಲಾಶ್ರೀ ದಂಪತಿಗಳಾಗಿರುವಂತಹ ಕುತ್ಕಾಡಿ ವಿಶ್ವನಾಥ ರೈ ಹಾಗೂ ವಿದುಷಿ ಶ್ರೀಮತಿ ನಯನಾ ವೀರೈ ಇವರ ಪಾದಗಳಿಗೆ ವಂದಿಸುತ್ತಾ ಹೆತ್ತವರಾದಂತಹ ದಿವಂಗತ ಉಗ್ಗಪ್ಪ ಗೌಡ ಹಾಗೂ ಶ್ರೀಮತಿ ಸುಶೀಲಾ ಉಗ್ಗಪ್ಪ ಗೌಡ ಈ ಹೆತ್ತವರ ಈ ಪಾದಗಳಿಗೂ ವಂದಿಸುತ್ತಾ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಇರುವಂತಹ ಎಲ್ಲರನ್ನೂ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಆತ್ಮೀಯ ಕಲಾಭಿಮಾನಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಪುಷ್ಪಾಂಜಲಿಯ ಮೂಲಕ
ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನೃತ್ಯ ಕುಸುಮಾಂಜಲಿ ದೇವಿಯ ಪಾದಗಳಿಗೆ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕಿಟದ
ತತ್ತಿ ಪ್ರತಿಮಿಕಿಟದ ಜುಣು ತತ್ತಿ ಪ್ರತಿಮಿಕಿಟದ ತದಾ ಪ್ರದೀಪ್ತ ತೋಂತಣಂ ತಾಂ ದೀಂ ತತ್ತಿ ತಕಿಟ ತಕ ಧೀಂ ಧೀಂ ತಟ್ಟಾ ತತ್ತಿ ತದಿ ಜುಣುದ 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 ದೀಂ ತತ್ತಿ ತಕಿಟ ತಕ ಧೀಂ ಧೀಂ ತಟ್ಟಾ ತತ್ತಿ ತದಿ ಜುಣುದ 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 ದಿತ್ತಿ ಮಿಕಿಟ ದಿನದ ತದಿಗಿಡ ತೊದಾಂ ದಿತ್ತಿ ಮಿಕಿಟ ದಿಲ್ನತ್ತ ತತ್ತಿಂ ಗಿಡ ತೊದಾಂ ತಿಮಿಕಿಟ ದಿಲ್ನತ್ತ ತತ್ತಿಂ ತದಿಗಿಡ ತೊದಾಂ ಧೀ ತದ್ದಿತ್ತಿ ಮಿಕಿಟ ದಿಲ್ನತ್ತ ತತ್ತಿಂ ತದಿಗಿಡ ತೊದಾಂ ದಿತ್ತಿ ಮಿಕಿಟ ದಿಲ್ನತ್ತ ತತ್ತಿಂ ಗಿಡ ತೊದಾಂ ತಿಮಿಕಿಟ ದಿನದ ತದಿಗಿಡ ತೊದಾಂ ಧೀ ತದ್ದಿತ್ತಿ ಮಿಕಿಟ ದಿನದ ತದಿಗಿಡ ತೊದಾಂ ದಿತ್ತಿ ಮಿಕಿಟ ದಿಲ್ನತ್ತ ತತ್ತಿಂ ಗಿಡ ತೊದಾಂ ತಿಮಿಕಿಟ ದಿಲ್ನತ್ತ ತತ್ತಿಂ ತದಿಗಿಡ ತೊದಾಂ ಧೀ ಜೊಣುದ ಗದೀಂ ದೀಂ ತದ್ದೀಂ ತದ್ದೀಂ ತಗದೀಂ ತ ಜೊಣು ದೀಂ ತದ್ದಾಂ ತಗಿಡ ತದಾಂ ದೀಂ ಜೊಣುದ ಗದೀಂ ದೀಂ ತದ್ದೀಂ ಜೊಣುದ ಗದೀಂ ದೀಂ ತದ್ದೀಂ ಜೊಣುದ ಗದೀಂ ತದ್ದೀಂ 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 ದೀಂ ತದ್ದೀಂ ದೀಂ ತದ್ದೀಂ ದೀಂ ತದ್ದೀಂ ದೀಂ ತದ್ದೀಂ ದೀಂ ತದ್ದೀಂ ದೀಂ ತದ್ದೀಂ ಆ ಪುಷ್ಪಾಂಜಲಿಯ ಮೂಲಕ ನೃತ್ಯ ಕುಸುಮಾಂಜಲಿಯನ್ನು ನೀಡಿರುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ತಾಯಿಯ ಪಾದಗಳಿಗೆ ಸಮರ್ಪಿತವಾಗಿರುವಂತಹ ನೃತ್ಯ ಐಗಿರಿ ನಂದಿನಿ ಈಗ ವೇದಿಕೆಯಲ್ಲಿ ಮೂಡಿಬರಲಿದೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ श्यामले कोमले शाश्वती विश्वेश मोहिनी चामुंडी माते ताये शूलिनी सिंहिणी पार्वती सिंधूरवर्धिनी सौंदर्य लहरी माये ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ದೋಷಿಣಿ ಕಲ್ಮಷ ಮೋಚನಿ ಘೋರರತೆ
ಮಾತೆ ಕುಂಕುಮವ ಅರ್ಚಿಸುವೆ ಸಂಕಟಗಳನ್ನು ನೀಗಿಸುವ ಪಾದಗಳ ತೊಳೆಯುವೆನು ಪಾಪ ವಿಮೋಚನೆ ನೀಡೆನಗೆ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಧನುಜ ನಿರೋಷಿಣಿ ದುರ್ಮದ ಶೋಷಿಣಿ ದುಃಖ ವಿನಾಶಿನಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಅಂಬಿಕೆಯೇ ಭಗವತಿಯೇ ಆಶ್ರಿತ ವತ್ಸಲೆ ಚಾರುಮತಿ ನಿರ್ಮಲೆಯೇ ನಿಶ್ಚಲೆಯೇ ನೀರಜಲೋಚನೆ ಹೈಮವತಿ ಚಂದನವ ಲೇಪಿಸುವೆ ಚಂದದೆ ಮನೆಯೂ ನಗುತ್ತಿರಲಿ ದೀಪವನು ಬೆಳಗುವೆನು ನಮ್ಮನೆ ದೀಪವು ಬೆಳಗಿರಲಿ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಐ ಜಗದಂಬ ಕದಂಬ ವನ ಪ್ರಿಯವಾಸ ವಿಲಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಆದಿಯು ನೀ ಅಂತ್ಯವು ನೀ ಅಮೃತ ವರ್ಷಿಣಿ ನಾದ ಪ್ರಿಯೆ ಅಖಿಲವು ನೀ ನಿಖಿಲವು ನೀ ಅರ್ಧನಾರಿಯ ಪ್ರಿಯ ಸತಿನಿ ಪುಷ್ಪಗಳ ಪೂಜಿಸುವೆ ಪರಶಿವೆ ಒಲವು ನಮಗಿರಲಿ ಆರತಿಯ ನಾದರುವೆ ಆನಂದ ತುಂಬಿ ಹರಿದಿರಲಿ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಶೂಲಿನಿ ಸಿಂಹಿಣಿ ಪಾರ್ವತಿಯೇ ಸಿಂಧೂರ ವರ್ಧಿನಿ ಸೌಂದರ್ಯ ಲಹರಿ ಮಾಯೇ ನರ್ತಿಸಿದ ಕಲಾವಿದರಿಗೆ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ತಂಡ ಪ್ರಸ್ತುತಪಡಿಸುವಂತಹ ನೃತ್ಯ ಶಿವಸ್ತುತಿ. ಈ ಶನಿ ಈಗ ವೇದಿಕೆಯಲ್ಲಿ ಮೂಡಿಬರಲಿದೆ. Thank you.
ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೌ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೇ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಚಂದ್ರಮಗುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಚಂದ್ರಮಗುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಗೋ ಈಶನೇ ಕೈಲಾಸನಾಥನೆ ಭಯಹರನೆ ಪಾಪಗಳ ನೀಗಿಸು ಶುಭಹರನೆ ಕಷ್ಟಗಳನ್ನು ಕಳೆ ಭಯಹರನೆ ಪಾಪಗಳ ನೀಗಿಸು ಶುಭಕರನೆ ಕಷ್ಟಗಳನ್ನು ಕಳೆಯ ಮೃಗಧರನೆ ಹೃದಯದಿ ಶಶಿಧರನೆ ಮೃಗಧರನೆ ಹೃದಯದಿ ಶಶಿಧರನೆ ತಾಂಡವವ ಗೈ ಹರಿತಜಂ ಹರಿತಜಂ ಋಗುಧರಿತ ಕುಕುಧರಿತ ತಗಜಣುತಂ ಹರಿತಜಂ ಹರಿತಜಂ ಋಗುಧರಿತ ಕುಕುಧರಿತ ತಗಜಣುತಂ ಹರಿತಗ ಕುಕುಧರಿ ಜಣುಧರಿ ವಿಧದ ದಿಂಗಿಣ ತೊಂಗಿಣ ತೊಂಗಿಣ ತೊಂಗರಿತಗ ಕುಕುಧರಿ ಜಣುಧರಿ ವಿಧದ ದಿಂಗಿಣ ತೊಂಗಿಣ ತೊಮೀಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೇ ದೀನರ ಪೊರೆವ ಸಭಾಪತಿಯೇ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿ ಪಾರೆಯ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿ ಬಾರೆಯ ತಾಯು ಮಾನವನಾಗಿ ಕೂಸನು ಪೊರೆದೆ ತಾಯು ಮಾನವನಾಗಿ ಕೂಸನು ಪೊರೆದೆ ಎನ್ನ ನೀ ಪಾಲಿಸೆಯ ಬಂದು ಉದ್ಧರಿಸೆನ್ನ ಕದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆನ್ನ ಕದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಪಾಲವ ಕರದಲ್ಲಿ ಹಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಹಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಂಡ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಭಸ್ಮಾಂಗರುಂಡ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದ ರೂಪ ಭಗ
ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ 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 ಶಿವಸ್ತುತಿಯನ್ನು ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ಪ್ರಸ್ತುತಿ ತ್ರಿಮಾತಾ ಕೌತ್ವಂ, ತಾಯಿ ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿ ಸ್ವರೂಪವನ್ನು ಸ್ತುತಿಸುವಂತಹ ಕವಿತ್ವಂ ಈಗ ತಮ್ಮ ಮುಂದೆ. ತ್ರಿಮಾತಾ ಕೌತ್ವಂ. ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟಿ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟಿ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟಿ ಕಿಟ್ಟ ತಕ ಧೀಂ ಧೀಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟಿ ಕಿಟ್ಟ ತಕ ತಕ್ಕುಂಧಟಿ ತಕುಂಧಟಿ ಕಿಟ್ಟ ತಕ ಕುಕ್ಕುಂಧಟಿ ಕುಕ್ಕುಂಧಟಿ ಕಿಟ್ಟ ತಕ ತಕ್ಕುಂಧಟಿ ತಕುಂಧಟಿ ಕಿಟ್ಟ ತಕ ಕುಕ್ಕುಂಧಟಿ ಕುಕ್ಕುಂಧಟಿ ಕಿಟ್ಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಕುಕ್ಕುಂತರಿ ಕುಕ್ಕುಂತರಿ ಕಿಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಧಿಕ್ಕುಂತರಿ ಧಿಕ್ಕುಂತರಿ ಕಿಟ ತಕ ತಕತರಿ ಕಿಟ ತೋಂತ ತಕತತಿ ಕಿಟ ತೋಂತ ತಕತತಿ ಕಿಟ ತೋಂ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜದ್ವಯ ಪಾದೆ ವಂದೇ ವಂದೇ ಮಾತರಂ. ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ. ತದ್ಧೀಂ ತಕ್ಕಿಟ್ಟ ಧೀಂ ತಗದ ದಿಗಿಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದ ದಿಗಿಣ ತೋಂ. ತಜ್ಜಂ ತಜ್ಜಿ ತಜ್ಜಂ ಧಣ್ಣ ತಜ್ಜಂ ಝೊಣ್ಣು ತಜ್ಜಂ ಧಿಮ್ಮಿ. ತಜ್ಜಂ ತರಿ ತಜ್ಜಂ ಧಣ ತಜ್ಜಂ ಝೊಣ್ಣು ತಜ್ಜಂ ಧಿಮ್ಮಿ ತಗದ ದಿಗಿಣ ತೋಂ ತಾಂ ತಗದ ದಿಗಿಣ ತೋಂ ತಾಂ ತಗದ ದಿಗಿಣ ತೋಂ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ
अष्टैश्वर्यप्रदे विष्णुपत्नी महालक्ष्मी अष्टरूपी अष्टैश्वर्यप्रदे इष्टार्थ सिद्धिकरी संतुष्टमुखी वन्दे वन्दे मातरम्। इष्टार्थ सिद्धिकरी संतुष्टमुखे वन्दे वन्दे मातरम्। इष्टार्थ सिद्धिकरी संतुष्टमुखे वन्दे वन्दे मातरम्। धीं 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 त झं तकुंधरिकिट तक धीं तधीं 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 तक झं तकुंधरिकिट तक धीं 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 तज्जं तकुंधरिकिट तक धीं 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 तज्जं तकुंधरिकिट तक तत्तज्झं तरिझं धनझं तक तज्झं झुणुझं धिमिझं तत्तज्जं तरिझं धनझं तत्तज्जं झुणुझं धिमिझं तत्तज्जं तरिझं धनझं तत्तज्जं झुणुझं धिमिझं तदिगिणतों तां तगतदिगिणतों तै तगदिगुतदिगिणतों। गिरिजे अंबिके सारस मुखे स्कंद विनायक माते सुप्रीते। गिरिजे अंबिके सारस मुखे स्कंद विनायक माते सुप्रीते। गिरिजे अंबिके सारस मुखे स्कंद विनायक माते सुप्रीते। शंकर वल्लभे शंकरी दुर्गे असुरध्वंसिनी वन्दे वन्दे मातरम्। शंकर वल्लभे शंकरी दुर्गे असुरध्वंसिनी वन्दे वन्दे मातरम्। शंकर वल्लभे शंकरी दुर्गे असुरध्वंसिनी वन्दे वन्दे मातरम्। तां तटितझं तटितां धनतां धीं धनतझं धनतां झुणुतां तों झुणुतझं झुणुतां धिमितां नं धिमितझं धिमितां किटतां। तां तरितझं तरितां धनतां धीं धनतझं धनतां झुणुतां तों झुणुतझं झुणुतां धिमितां नं धिमितझं धिमितां किटतां। वाणी पराको रमा पराको पार्वती देवी पराको पराको। वाणी पराको रमा पराको पार्वती देवी पराको पराको। वाणी पराको रमा पराको पार्वती देवी पराको पराको। त्रिमाता प्रीत्यर्थं करभुत्वं पादस्थले समर्पितं। त्रिमाता प्रीत्यर्थं कौत्वं पादस्थले समर्पितं। त्रिमाता प्रीत्यर्थं कौत्वं पादस्थले समर्पितं। तक्कुधिन्न तकधिन्नं किटतकिधिन्न तां तधिन्न तां दिक्कुधिन्न तकधिन्नं किटतकिधिन्न तां तधिन्न तां धिन्न तां तधिन्न तां धिन्न ततां तधिन्न ततां तातङ्गि तङ्गि तक्किटतकतकधिन्न ततां धिन्न ततां धिन्न तधिन्न ततां धिन्न ततां धिन्न तधिन्न ततां धिन्न ततां धिन्न ततां। ತ್ರಿಮಾತಾ ಕೌತ್ವವನ್ನು ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ನೃತ್ಯ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಪುರಂದರದಾಸರಿಂದ ವಿರಚಿತಗೊಂಡಿರುವಂತಹ ದೇವರ ನಾಮ. ವಿಡಂಬನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಈ ದೇವರ ನಾಮದಲ್ಲಿ.
ಹೊಟ್ಟೆಪಾಡಿಗಾಗಿ ನಾನಾ ವೇಷವನ್ನು ಧರಿಸಿ ಕಾಯಕವನ್ನು ಮಾಡುತ್ತಾ ಇರುವಂತಹ ಜನರೆಲ್ಲರನ್ನೂ ಕೂಡ ಯೋಚನೆಗೆ ಹಚ್ಚುವಂತಹ ಒಂದು ದೇವರ ನಾಮ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ಪಲ್ಲಕ್ಕಿಯ ಹೊರುವುದು ಹೊಟ್ಟೆಗಾಗಿ, ದೊಡ್ಡ ಮಲ್ಲರೊಡನಾಡುವುದು ಹೊಟ್ಟೆಗಾಗಿ. ಪಲ್ಲಕ್ಕಿಯ ಹೊರುವುದು ಹೊಟ್ಟೆಗಾಗಿ, ದೊಡ್ಡ ಮಲ್ಲರೊಡನಾಡುವುದು ಹೊಟ್ಟೆಗಾಗಿ. ಸುಳ್ಳಾಗಿ ಪೊಗಳುವುದು ಹೊಟ್ಟೆಗಾಗಿ, ಆ ಸುಳ್ಳಾಗಿ ಪೊಗಳುವುದು ಹೊಟ್ಟೆಗಾಗಿ. ಸಿರಿವಲ್ಲಭನ ಧ್ಯಾನವು ಮುಕ್ತಿಗಾಗಿ, ಸಿರಿವಲ್ಲಭನ ಧ್ಯಾನವು ಮುಕ್ತಿಗಾಗಿ, ಮುಕ್ತಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ದೊರೆತನ ಮಾಡುವುದು ಹೊಟ್ಟೆಗಾಗಿ, ಕರಿತುರಗವೇರುವುದು ಹೊಟ್ಟೆಗಾಗಿ. ದೊರೆತನ ಮಾಡುವುದು ಹೊಟ್ಟೆಗಾಗಿ, ಕರಿತುರಗವೇರುವುದು ಹೊಟ್ಟೆಗಾಗಿ. ದುರಿತವ ಮಾಡುವುದು ಹೊಟ್ಟೆಗಾಗಿ, ಆ ದುರಿತವ ಮಾಡುವುದು ಹೊಟ್ಟೆಗಾಗಿ. ಸಿರಿಹರಿಯ ಭಜಿಸುವುದು ಮುಕ್ತಿಗಾಗಿ, ಸಿರಿಹರಿಯ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ಬೆಟ್ಟವ ಹೊರುವುದು ಹೊಟ್ಟೆಗಾಗಿ, ಗಟ್ಟಿಯಾಗಿ ಕೂಗುವುದು ಹೊಟ್ಟೆಗಾಗಿ. ಬೆಟ್ಟವ ಹೊರುವುದು ಹೊಟ್ಟೆಗಾಗಿ, ಗಟ್ಟಿಯಾಗಿ ಕೂಗುವುದು ಹೊಟ್ಟೆಗಾಗಿ. ದಿಟ್ಟವಾಗಿ ನಮ್ಮ ಶ್ರೀ ಪುರಂದರ ವಿಠಲನ್ನ, ವಿಠಲ ದಿಟ್ಟವಾಗಿ ನಮ್ಮ ಶ್ರೀ ಪುರಂದರ ವಿಠಲನ್ನ. ಧ್ಯಾನವು ಮುಕ್ತಿಗಾಗಿ, ಮುಕ್ತಿಗಾಗಿ. ವಿಠಲನ ಧ್ಯಾನವು ಮುಕ್ತಿಗಾಗಿ, ಮುಕ್ತಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ,
ಮುಕ್ತಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಸಿರಿವಲ್ಲಭನ ಭಜಿಸುವುದು ಮುಕ್ತಿಗಾಗಿ, ಮುಕ್ತಿಗಾಗಿ. ನರ್ತಿಸಿದ ಕಲಾವಿದರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ಭಾವಗೀತೆ ಕುವೆಂಪು ವಿರಚಿತವಾಗಿರುವಂತಹುದು ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಭಗವಾನ್ ಕೃಷ್ಣನಿಂದ ಬೋಧಿಸಲ್ಪಟ್ಟಿರುವಂತಹ ಭಗವದ್ಗೀತೆ ಈ ಒಂದು ಚಿತ್ರಣವನ್ನು ಈ ಗೀತೆಯಲ್ಲಿ ನಾವು ಕಾಣಬಹುದು. ಬಾ ಇಲ್ಲಿ ಸಂಭವಿಸು. ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಭಗವಾಗಿ ಭವ ಭವದಿ ಭವಿಸಿದೆ ಭವದಿ ದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಪ್ರಾಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ, ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ. ಓಡಿ ಬಂದೆನ್ನ ನರರೂಪ ಚೇತನವೇ, ಓಡಿ ಬಂದೆನ್ನ ನರರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ತೋರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು
ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ನೃತ್ಯ ಬಜರಂಗಿಯ ಕುರಿತಾಗಿರುವಂತಹುದು. ಎಷ್ಟು ಸಾಹಸವಂತ ನೀನೇ ಬಲವಂತ, ದೇವರ ನಾಮ ಈಗ ತಮ್ಮ ಮುಂದೆ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ. ದೂರದಿಂದ ಸೂರನ ಉರವನೆ ನೋಡಿ ಹರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ದೂರದಿಂದ ಸೂರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಬಣ್ಣ ಬಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನು ಮುರಿದು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ.
ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ. ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ. ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಳೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಳೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ಭಂಡು ಮಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುರುದುರಿಸಿ ನೋಡಿದನು. ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ. ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ. ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ. ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ. ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನಪ್ಪಣೆಯಿಲ್ಲ ಎಂದು ತಾಳಿದೇನೋ. ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನಪ್ಪಣೆಯಿಲ್ಲ ಎಂದು ತಾಳಿದೇನೋ. ಪುಡಿಯೇಳಿಸುವೆನು ಫುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಇನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ. ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ. ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ. ಒಡೆಯನ ಮಾತಿಗೆ ತಡೆಬಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ.
ತಂದರುವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲ್ಲಿ ತಂದರುವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲ್ಲಿ ಚಂದದಿ ಹರಳಿನ ತೈಲದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯುವರ ನುಗ್ಗು ಮಾಡುತ್ತಿರೆ ಧಕ್ಕನೆ ಪೇಳ್ದರು ರಾವಣಗಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧ
ಶಂಖದಲ್ಲಿ ವಿಭೀಷಣ ಬಾಳೆಂದು ದೇವಿಸಿತೆಯನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಾಳಿದರು. ಎಷ್ಟು ಸಾಗಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ. ನರ್ತಿಸಿದ ತಂಡದ ಹಿರಿಯ ಕಲಾವಿದರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ನೃತ್ಯ ತಾಯಿ ಭಾರತಾಂಬೆಯ ಕುರಿತಾಗಿರುವಂತಹುದು. ತಾಯಿಯ ಭಾರತ ಮಾತೆಯ ಪಾದಗಳಿಗೆ ನಮಿಸುವಂತಹ ನೃತ್ಯ. ತಾಯಿ ಭಾರತೀಯ ಪಾದಪದ್ಮಗಳ ಪೂಜಿಸೋಣ ಬನ್ನಿ ದೇಶಭಕ್ತಿ ಗೀತೆ ಈಗ ತಮ್ಮ ಮುಂದೆ. ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ತರುಣ ರಂಗದೊಳು ಅರುಣಗೈಯುತಿಹ ನವೋದಯದ ನಾಟ್ಯ. ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ, ನಲಿಯುತ್ತೀಗ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ.
ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು. ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು. ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ, ತಾಯಿಗೆ ತೊಡಿಸ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ.